ಹರೇ ಕೃಷ್ಣ. ನೀನು ಅವ್ರೆ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಬಾಯ್ ಶಕುಂತಲ ಮರಾಠಿಗರುದ ತುಳಸಿ ಬಾಯ್ ಅವಳಿದ್ಲಲ್ಲ ಆ ಹುಡುಗ ರೆಡ್ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಃ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾಂ सहगण ललिता श्री विशाखान्वितांश्च। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे 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 राम 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 हरे हरे। इस्कॉन श्री श्री राधा गोविंद की जय। श्री श्री गौर निताई की जय। श्रीला प्रभुपाद की जय। श्रीला गुरुदेव की जय। ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. हरे कृष्ण सुमंगला माता जी नमस्ते. Okay. ಇವತ್ತಿನ ಒಂದು ಮೂರನೆಯ ದಿನ ಈ ಶ್ರೀ ತುಳಸಿ ಮಹಾರಾಣಿಯ ಮಹಾತ್ಮೆಯನ್ನ ತಿಳಿದುಕೊಳ್ಳಿಕ್ಕೆ ಇವತ್ತು ಕೊನೆಯ ದಿನ. ತುಳಸಿಯನ್ನ ವಿಷ್ಣುವಿಗೆ ಅರ್ಪಿಸುವಾಗ ಅದನ್ನ ತೆಗೆಯುವಾಗ ನಾವು ಆಚರಿಸಬೇಕಾದಂತಹ ಕೆಲವೊಂದು ನಿಯಮಗಳನ್ನ ನಾವು ಇವತ್ತಿನ ದಿನ ತಿಳಿದುಕೊಳ್ಳಿಕ್ಕಿದ್ದೇವೆ. ಇದನ್ನ ನಮಗೆ ಶ್ರೀಲಾ ಪ್ರಭುಪಾದ್ ಅವರು ತಿಳಿಸಿರುವಂತದ್ದು. ಮತ್ತೆ ಜೊತೆಗೆ ಈ ತುಳಸಿ ಒಂದು ಕೀರ್ತನೆ ಮತ್ತೆ ತುಳಸಿಯ ಸ್ತೋತ್ರ ಇವುಗಳು ಕೂಡ ಯಾವ್ದಿದೆ ಅನ್ನೋದನ್ನ ನಾವು ಇವತ್ತಿನ ದಿನ ನೋಡೋಣ.
ಹರೇ ಕೃಷ್ಣ ಮಾತಾಜಿ, ನಮಸ್ಕಾರಗಳು. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ ಎಲ್ರಿಗೂ. ಶ್ರೀ ತುಳಸಿ ದೇವಿಗೆ ಸಂಬಂಧಿತವಾದಂತ ಕೆಲವು ಸೂಚನೆಗಳು ಅಂತ ಹೇಳ್ತಾರೆ. ತುಳಸಿ ದೇವಿಗೆ ಸಂಬಂಧಿತವಾದಂತ ಸೂಚನೆಗಳು ಯಾವ್ಯಾವುದು? ತುಳಸಿ ಅನ್ನೋದು ಒಂದು ಗಿಡ ಆಗಿರೋದ್ರಿಂದ ಆ ಗಿಡಕ್ಕೆನೆ ಸಂಬಂಧಪಟ್ಟಂತ ಕೆಲವೊಂದು ನಮಗೆ ಸೂಚನೆಗಳನ್ನ ಈ ಶಾಸ್ತ್ರದಲ್ಲಿ ಇರುವಂತಹ ಸೂಚನೆಗಳನ್ನ ನಮಗೆ ಶ್ರೀಲ ಪ್ರಭುಪಾದವರು ತಮ್ಮ ಉಪದೇಶಗಳ ರೂಪದಿಂದ ಕೊಡ್ತಾ ಇದ್ದಾರೆ. ಅದೇನನ್ನೋದನ್ನ ನಾನು ನೋಡೋಣ. ಇದನ್ನ ನಾನು ಓದೋದಿಲ್ಲ, ಓದಿದ್ರೆ ತುಂಬಾ ಸಮಯ ಆಗುತ್ತೆ, ಹಾಗಾಗಿ ನಾನು ಇದರ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಈ ತುಳಸಿ ಗಿಡ ಅನ್ನೋದು ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಕಾಣುವಂತಹ ಒಂದು ಪ್ರತ್ಯಕ್ಷ ದೇವತೆ. ಇಲ್ಲಾಂದ್ರೆ ಯಾರನ್ನು ಕೂಡ ನಾವು ನೋಡಲ್ಲ, ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಎಲ್ರನ್ನೂ ಕೂಡ ಕೇವಲ ನಾವು ಆರಾಧಿಸ್ತೇವೆ ಒಂದು ವಿಗ್ರಹದ ರೂಪದಲ್ಲಿ, ಒಂದು ಚಿತ್ರದ ರೂಪದಲ್ಲಿ. ಆದ್ರೆ ವ್ಯಕ್ತಿಗತವಾಗಿ ಒಂದು ಈ ಗಿಡದ ರೂಪದಲ್ಲಿ ನಮ್ಗೆ ಈ ತುಳಸಿ ಮಹಾರಾಣಿ ಕಾಣಿಸ್ಕೊಳ್ತಾಳೆ. ಇದು ಒಂದು ನಮ್ಮ ಪುಣ್ಯ ಅಂತ ಈಗಾಗಲೇ ಗೊತ್ತು. ಹಾಗಾಗಿ ಈ ತುಳಸಿಯ ಗಿಡ ನಮ್ಮ ಭೌತಿಕ ಜಗತ್ತಿನಲ್ಲಿದ್ರೂ ಕೂಡ ಇದೊಂದು ಆಧ್ಯಾತ್ಮಿಕವಾದಂತಹ ಅದರ ಶರೀರ. ಗಿಡಕ್ಕೂ ಕೂಡ ಶರೀರ ಇರುತ್ತೆ. ಹೀಗೆ ಇದು ಒಂದು ಆಧ್ಯಾತ್ಮಿಕವಾದಂತಹ ಶರೀರ. ಅವಳು ಕೂಡ ಒಂದು ವ್ಯಕ್ತಿತ್ವವನ್ನ ಹೊಂದಿದ್ದಾಳೆ ತುಳಸಿ ದೇವಿ. ಮತ್ತೆ ಎಲ್ಲಿ ಯಾರ ಮನೆಯಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಕೃಷ್ಣನ ಒಂದು ಭಕ್ತಿ ಕಾಣಿಸುತ್ತೋ ಅಲ್ಲಿ ಅವಳು ಸದಾ ವಾಸಿಸ್ತಾಳೆ, ಮತ್ತೆ ತಾನಾಗಿಯೇ ಆಗಮನವನ್ನ ಮಾಡ್ತಾಳೆ, ತಾನಾಗಿಯೇ ಬರ್ತಾಳೆ. ಈಗ ಕೆಲವೊಬ್ಬರು ಜನರು ಕೃಷ್ಣನನ್ನ ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ತುಳಸಿ ಇರ್ಲಿಲ್ಲ ಅಂತಂದ್ರೆ ತುಳಸಿ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಬರ್ಲಾಗತ್ತೆ. ಹೀಗೆ ಭಕ್ತರ ಮನೆಗೆ ತಾನಾಗಿಯೇ ಆಗಮನ ಮಾಡ್ತಾಳೆ ಅನ್ನೋದನ್ನ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ಮತ್ತೆ ತುಳಸಿಗೆ ಯಾವ ಆಚರಣೆಗಳನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿದಿನ ಮುಂಜಾನೆ ತುಳಸಿ ದೇವಿಗೆ ಜಲವನ್ನ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ನಿನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ ತುಳಸಿಗೆ ಸ್ನಾನವನ್ನ ಮಾಡಿಸ್ಬೇಕು ಅಂತ ಹೇಳಿ. ತುಳಸಿಯ ಸ್ನಾನ ಯಾವಾಗ? ಒಂದು ಈ ಪೂಜೆಯನ್ನ ಮಾಡೋಕ್ಕಿಂತ ಮೊದಲು ಮತ್ತೆ ಮಾಡಿದ ಆದ ಮೇಲೆ 2 ಸಲ ನಾವು ಆ ನೀರನ್ನ ಅರ್ಪಿಸಬೇಕು ಅನ್ನೋದನ್ನ ನಾವು ನಿನ್ನೆ ತಿಳ್ಕೊಂಡ್ವಿ. ಹೀಗೇನೆ ತುಳಸಿ ದೇವಿಗೆ ಮುಂಜಾನೆಯ ದಿನ ನಾವು ಈ ಒಂದು ಜಲವನ್ನ ಅರ್ಪಿಸ್ಬೇಕು. ಮತ್ತೆ ಈ 3 ಬಾರಿ ಪ್ರದಕ್ಷಿಣೆಯನ್ನ ನಾವು ಸುತ್ತಿ ಬರ್ಬೇಕು. ಮತ್ತೆ ಪ್ರದಕ್ಷಿಣೆ ಮಂತ್ರವನ್ನು ಕೂಡ ನಾವು ಕೇಳಿದ್ದೇವೆ. ಯಾನಿ ಯಾನಿ ಅಂತ ಇದೆಯಲ್ಲ ಅದು. ಸೊ 3 ಬಾರಿ ಪ್ರದಕ್ಷಿಣೆ ಹಾಕುತ್ತಾ ಅವಳ ಸ್ತುತಿಯನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈ ತುಳಸಿ ದೇವಿಗೆ ಒಂದು ಉತ್ತಮವಾದಂತಹ ನೈವೇದ್ಯ ಅಂದ್ರೆ ಕೃಷ್ಣನಿಗೆ ಅರ್ಪಿಸುವಂತಹ ನೈವೇದ್ಯ ಈ ಹೂವು, ಧೂಪ, ಮತ್ತೆ ತುಪ್ಪದ ದೀಪ, ಮತ್ತೆ ಇತರ ಯಾವುದೇ ಪೂಜಾ ಸಾಮಗ್ರಿಗಳು ಇವೆಲ್ಲವುಗಳು ಕೂಡ ನಾವು ತುಳಸಿ ಪೂಜೆಗೆ ಅರ್ಪಿಸ್ಬೇಕು. ಮತ್ತೆ ಇವುಗಳಿಂದ ಮಾತ್ರ ನಾವು ತುಳಸಿ ಪೂಜೆಯನ್ನ ಮಾಡ್ಬೇಕು. ತುಪ್ಪದ ದೀಪ, ಧೂಪ. ಸಪೋಸ್ ಇವುಗಳನ್ನ ನಾವು ಅರ್ಪಿಸ್ಲಿಕ್ಕೆ ಆಗದೆ ಇದ್ರೆ ಸಾಮಾನ್ಯವಾಗಿ ನಾವು ಒಂದು ದೀಪವನ್ನು ಕೂಡ ಇಡಬಹುದು. ಮತ್ತೆ ಒಂದು ಈ ಭೂಮಿಯ ಸ್ಥಿತಿಗತಿಯನ್ನ ಹೇಳ್ತಾರೆ. ತುಳಸಿ ಎಲ್ಲ ಕಡೆಗೆ ಬೆಳೆಯೋದಿಲ್ಲ, ಅದಕ್ಕೆ ಸ್ವಲ್ಪ ಉಷ್ಣ ಬೇಕು. ಹಾಗಾದ್ರೆ ಶೀತ ಇರುವಂತಹ ಸ್ಥಳದಲ್ಲಿ ಏನಾಗುತ್ತೆ? ಅಥವಾ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ತುಳಸಿ ಸ್ವಲ್ಪ ಸ್ವಲ್ಪ ಬಾಡುತ್ತೆ. ಹಾಗಾಗಿ ಶೀತ ಕಾಲದಲ್ಲಿ ಅಂತ ಹೇಳ್ತೇವೆ, ಇದು ವಿಂಟರ್ ಕಾಲದಲ್ಲಿ, ಚಳಿಗಾಲದಲ್ಲಿ ಯಾವ ಒಂದು ಜಾಗದಲ್ಲಿ ಇದು ಜೀವಂತವಾಗಿರುತ್ತೋ ಅಂದ್ರೆ ಫ್ರೆಶ್ ಆಗಿರುತ್ತೋ, ಬೆಳೆಯುತ್ತೋ ಅಂತ ಒಂದು ಸ್ಥಾನವನ್ನ ನೋಡಿ ನಾವು ಈ ತುಳಸಿ ಗಿಡವನ್ನ ನೆಡುವಂತಹ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಮನೆ ಒಳಗಡೆ ಇಡ್ತಾರೆ. ಮತ್ತೆ ಇನ್ ಕೆಲವೊಂದ್ ಕಡೆ ಒಂದು ಟೆಂಪಲ್ ಒಳಗಡೆನು ನಾವು ನೋಡ್ತೇವೆ, ಅಲ್ಲಿ ಪೂಜೆ ಮಾಡ್ಲಾಗತ್ತೆ, ಅದಕ್ಕೋಸ್ಕರ ಅಲ್ಲಿ ಇಡಲಾಗತ್ತೆ. ಆದ್ರೆ ಹೆಚ್ಚಾಗಿ ಬಿಸಿಲಿನ ಒಂದು ಸ್ಥಳದಲ್ಲಿ ಬೆಳೆಯುತ್ತೆ ಈ ತುಳಸಿ. ಹಾಗಾಗಿ ಒಂದು ಬಿಸಿಲಿನ ಛಾಯೆ ಬೀಳ್ತಾನೆ ಇರ್ಬೇಕು. ಮತ್ತೆ ಶೀತದ ಸಮಯದಲ್ಲಿ ಹೆಚ್ಚಿನ ಬಿಸಿಲಿನ ಛಾಯೆ ಎಲ್ಲಿ ಬೀಳುತ್ತೋ ಆ ಸ್ಥಳದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರತಿದಿನ ತುಳಸಿಗೆ ಬೇಕಾದಂತಹ ಒಂದು ಗಾಳಿ, ನೀರು, ಮತ್ತೆ ಮುಖ್ಯವಾಗಿ ಸೂರ್ಯಪ್ರಕಾಶ, ಸೊ ಇವುಗಳನ್ನ ಒದಗಿಸ್ಲೇಬೇಕು. ಇಲ್ಲಾಂದ್ರೆ ಅದು ಬಾಡ್ ಹೋಗುತ್ತೆ, ಉಳಿಯೋದಿಲ್ಲ. ಮತ್ತೆ ಈ ತುಳಸಿಗೆ ಯೋಗ್ಯ ಪ್ರಮಾಣದಲ್ಲಿ ನೀರು ಒದಗಿಸುವುದು ಒಂದು ಅಪರಾಧ ಅಂತ.
ಒದಗಿಸದಿರುವುದು, ಯೋಗ್ಯ ಪ್ರಮಾಣದಲ್ಲಿ ನೀರು ಒದಗಿಸದಿರುವುದು. ಈಗ ಇಲ್ಲಿ ಯೋಗ್ಯ ಪ್ರಮಾಣ ಅಂತಂದ್ರೆ ಯಾವುದು? ಯೋಗ್ಯ ಪ್ರಮಾಣದಲ್ಲಿ ಅತಿಯಾಗಿ ನೀರನ್ನ ಹಾಕೋದು ಅಥವಾ ಕಡಿಮೆ ನೀರನ್ನ ಹಾಕೋದು, ಇವುಗಳು ಕೂಡ ಅಪರಾಧವಾಗಿದೆ ಅಂತ ಹೇಳ್ತಾರೆ. ಮಧ್ಯಮವಾಗಿ ನಾವು ನೀರನ್ನ ಅದಕ್ಕೆ ಹಾಕ್ಬೇಕು. ಗಾಳಿ ಇರುವಂತಹ ಜಾಗದಲ್ಲಿ, ನೀರು ಇರುವಂತಹ ಜಾಗದಲ್ಲಿ, ಮತ್ತೆ ಸೂರ್ಯನ ಪ್ರಕಾಶ ಇರುವಂತಹ ಜಾಗದಲ್ಲಿ ಇದನ್ನ ಆ ಸ್ಥಳದಲ್ಲಿ ನಾವು ಇಡ್ಬೇಕು. ಮತ್ತೆ ಯಾವ ಎಲೆಗಳನ್ನ ಮತ್ತೆ ಮಂಜರಿಗಳನ್ನ ಕೀಳ್ಬೇಕು ಅನ್ನೋದನ್ನ ಇಲ್ಲಿ ಮುಂದಿನ ಇದ್ರಲ್ಲಿ ಹೇಳ್ತಾರೆ. ಕೇವಲ ಮಂಜರಿಯ ಹತ್ತಿರವಿರುವಂತಹ ಎಲೆಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಮಂಜರಿ ಏನಾಗ್ತಾ ಇರುತ್ತೆ, ಅದು ಬೀಜವನ್ನ ಬಿಟ್ಟು ಹೂವು ಬಿಟ್ಟು ಅದು ಒಣಗಿ ಬೀಜ ಆಗ್ತಾ ಇರುತ್ತೆ. ಅಂದ್ರೆ ಅದು ಒಂದು ಒಣಗಿದ ಭಾಗ, ಅಂದ್ರೆ ಆ ಒಂದು ಜಾಗ ಏನಿದೆಯೋ ಆ ಮಂಜರಿಯ ಜಾಗ ಹಿಂದೆ ಎಲ್ಲ ಒಣಗ್ತಾ ಇರುತ್ತೆ. ಅಲ್ಲಿ ಆ ಮಂಜರಿಯ ಹತ್ತಿರದಲ್ಲಿ ಇರುವಂತಹ ಎಲೆಗಳನ್ನ ಮತ್ತು ಕೆಲವೊಂದು ಹಳದಿ ವರ್ಣಕ್ಕೆ ತಿರುಗಿರುತ್ತೆ, ಅಂದ್ರೆ ಉದುರ್ಲಿಕ್ಕೆ ಬಂದಿರುತ್ತೆ. ಅಂತ ವರ್ಣಕ್ಕೆ ತಿರುಗಿದಂತಹ ಎಲೆಗಳನ್ನ ಮಾತ್ರ ಕೀಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಚಿಗುರ್ತಾ ಇರುವಂತಹ ಹಸಿರಾದ ಎಲೆಗಳನ್ನ ಕೀಳ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಅರಳಿದ ಮಂಜರಿಗಳನ್ನ ತೆಗೆದುಕೊಳ್ಬೇಕು. ಅರಳಿದ ಮಂಜರಿ ಅಂತಂದ್ರೆ ಏನು? ಹೂವು ಏನಿರುತ್ತೆ ಹಸಿಯಾಗಿರುತ್ತೆ, ಅದು ಒಣಗಿದ ಮೇಲೆ ಏನಾಗುತ್ತೆ, ಅದರಲ್ಲಿ ಇರುವಂತಹ ಬೀಜ ಉದುರಿ ಹೋಗುತ್ತೆ ಮತ್ತು ಅದು ಬೀಜ ಉದುರಿದ ಮೇಲೆ ಅದು ಏನಾಗುತ್ತೆ, ಒಣಗುತ್ತೆ ಯಾವುದು ಬೀಜ. ಹಾಗಾಗಿ ಈ ಅರಳಿದ ಮಂಜರಿ ಅಂತ ಹೇಳ್ತೇವೆ. ಯಾವಾಗ ಒಣಗ್ತಾ ಇರುತ್ತೋ ಅವಾಗ ಅದು ಅರಳಿರುತ್ತೆ. ಹಾಗಾಗಿ ಅರಳಿದ ಮಂಜರಿಗಳನ್ನೇ ನಾವು ತೆಗಿಬೇಕು ಅಂತ ಹೇಳ್ತಾರೆ. ಮತ್ತೆ ಅದ್ರಲ್ಲಿ ಬೀಜ ಇರಬಾರ್ದು ನಾವು ತೆಗೆಯುವಾಗ. ಸಾಮಾನ್ಯವಾಗಿ ಅರಳಿದ ಮಂಜರಿಗಳಿಂದ ಬೀಜ ಉದುರಿ ಹೋಗಿರುತ್ತೆ, ಅದು ಗೊತ್ತಾಗತ್ತೆ, ಅದು ಬ್ರೌನ್ ಕಲರ್ ಅಲ್ಲಿ ಬಂದಿರುತ್ತೆ. ಇಲ್ಲ ಅಂದ್ರೆ ಹಸಿರಾಗಿರುತ್ತೆ ಅದು ಮಂಜರಿ, ಮುಂದೆ ಏನಿರುತ್ತಲ್ಲ ಆ ಮಂಜರಿ. ಮತ್ತೆ ಅಧಿಕ ಶಕ್ತಿಯು ಏನು ಇರಬಾರ್ದು ಅಂತ ಹೇಳ್ತಾರೆ. ಅದರಿಂದ ಹೊಸ ಮತ್ತು ಹಸಿರು ಎಲೆಗಳು ಬೆಳೆಯುತ್ತವೆ. ಇದರಿಂದ ಏನಾಗುತ್ತೆ, ನಾವು ಮಂಜರಿಯನ್ನ ತೆಗೆಯೋದ್ರಿಂದ ಆ ಮಂಜರಿ ತೆಗೆದಂತಹ ಜಾಗದಲ್ಲಿಯೇ ಮತ್ತೆ ಹಸಿರಾಗಿರುವಂತಹ ಎಲೆಗಳು ಬೆಳೆಯುತ್ತೆ. ಅದಕ್ಕೋಸ್ಕರ ಮಂಜರಿ ಹತ್ರ ಇರುವಂತಹ ಎಲೆಗಳನ್ನ ಕೀಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವುಗಳನ್ನ ಕೃಷ್ಣನ ಸೇವೆಗೆ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಗೆ ಕೀಳ್ಬೇಕು ನಾವು ಎಲೆಗಳನ್ನ? ಈ ಒಂದು ಬೆರಳಿನ ತುದಿ ಅಂತ ಹೇಳ್ತೇವೆ, ಇದೇನು ಟಿಪ್ ಅಂತ ಹೇಳ್ತೀವಲ್ಲ, ಈ ಟಿಪ್ ಇಂದ ಮಾತ್ರ ನಾವು ಎಲೆಗಳನ್ನ ಕೀಳ್ಬೇಕು. ಪೂರ್ಣ ಕೈಯನ್ನ ಹಾಕೋ ಹಾಗಿಲ್ಲ, ಬೆರಳಿನ ತುದಿಯ ಭಾಗದಿಂದ ನಾವು ಎಲೆಯನ್ನ ಕೀಳ್ಬೇಕು. ಒಂದೇ ವೇಳೆ ಒಂದೇ ಎಲೆನ ತೆಗಿಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಫೋರ್ಸ್ ಆಗಿ ಬೇಗ 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 ಪೂಜೆಗಾಗಿ ಅದನ್ನ ಕಿತ್ಕೊಳ್ತಿರ್ತಾರೆ. ಕೆಲವರು ಬರ್ತಾರೆ ನಮ್ ಮನೆ, ಅಂದ್ರೆ ತುಳಸಿ ಬಹಳ ಇರೋದ್ರಿಂದ ಅವರ ಮನೆಯಲ್ಲಿ ಪೂಜೆ ಇದ್ದಾಗ ಕೀಳ್ಲಿಕ್ಕೆ ಬರ್ತಾರೆ. ಮಕ್ಕಳಿಗೆ ಹೇಳಿರ್ತಾರೆ, ಚಿಕ್ಕ ಮಕ್ಕಳಿಗೆ. ಅವ್ರ ಮಕ್ಕಳು ಹೇಗ್ ಬರ್ತಾರೆ ಅಂತಂದ್ರೆ, ಒಂದು ಬೌಲ್ ಇಟ್ಕೊಂಡ್ ಬಂದಿರ್ತಾರೆ, ಎಲ್ಲವನ್ನ ಜೋರಾಗಿ ಕೀಳ್ತಾ ಇರ್ತಾರೆ. ಅಂದ್ರೆ ಮಕ್ಕಳಿಗೆ ಮನೆಯವರು ಹೇಳ್ಬೇಕು. ಈಗ ನಾವು ಹೇಳ್ಬಿಟ್ರೆ ಅದು ಒಂದು ತಗೊಳ್ಳಿಕ್ಕೆ ಬಂದಾಗ ಅವ್ರಿಗೇನಾಗೋಗುತ್ತೆ, ಅದು ತಪ್ಪು ಕಲ್ಪನೆ ಆಗೋಗುತ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಜ್ಞಾನವನ್ನ ಕೊಡ್ಬೇಕು. ತುಳಸಿಯನ್ನ ಒಂದೇ ಬೆರಳಿನಿಂದ, ಒಂದೇ ತುದಿಯಿಂದ ಒಂದೊಂದೇ ಎಳೆಯನ್ನ ನಾವು ತೆಗಿಬೇಕು, ಕೀಳ್ಬೇಕು ಅಂತ. ಮತ್ತೆ ಎಳೆಯನ್ನ ತೆಗೆಯುವಾಗ ಬಹಳಷ್ಟು ಹಸಿರಾಗಿರುತ್ತಲ್ಲ, ಈಗ ತಾನೇ ಚಿಗಿತಾ ಇರುತ್ತೆ, ಅವು ಗಟ್ಟಿಯಾಗಿರುತ್ತೆ, ಅವು ಬೇಗ ಬರಲ್ಲ. ಹಾಗಾಗಿ ಈ ತುಂಬಾನೇ ಹಸಿರಾಗಿರುವಂತಹ ಒಂದು ಹಳದಿ ಎಲ್ಲ, ಈ ಕಡೆ ಹಳದಿನೂ ಆಗಿರ್ಬಹುದು, ಅಂತ ಎಲೆಗಳನ್ನ ನಾವು ಕೀಳ್ಬೇಕು. ಅಂದ್ರೆ ಬೇಗನೆ ಕಿತ್ತು ಬಂದ್ಬಿಡುತ್ತೆ, ಅದು ನೋವಾಗಲ್ಲ. ಈ ಹಸಿರು ಎಲೆಗಳಿಂದ ಈ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಆ ಎಲೆಗಳಿಗೆ ಆಗೋಲ್ಲ. ಹಾಗಾಗಿ ಹಸಿರು ಎಲೆಗಳನ್ನ ತೆಗಿಲಿಕ್ಕೆ ಅಷ್ಟು ಕಷ್ಟ ತುಳಸಿ ಮಹಾರಾಣಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ತೆಗೆಯುವಾಗ ಜೋರಾಗಿ ನೀವು ಕಿತ್ತು ತೆಗೆದ್ಬಿಟ್ರೆ ಅದು ಟೊಂಗೆ ಅಳುಗಾಡುತ್ತೆ. ಸೊ ಹಾಗೆ ಅಸ್ತವ್ಯಸ್ತವಾಗಿ ನಾವು ಆ ಗಿಡವನ್ನ ಮಾಡಬಾರ್ದು. ಮತ್ತೆ ಈ ಫಿಂಗರ್ ಟಿಪ್ ಅಂದಾಗ ಅದು ಉಗುರು ಬರುತ್ತೆ. ಸೊ ಇಲ್ಲಿ ಈ ಉಗುರಿನ ತುದಿ ಆ ತುಳಸಿಗೆ ಹತ್ತಬಾರದು. ಮತ್ತೆ ನಾವು ಈ ತುಳಸಿ ಗಿಡಕ್ಕೆ ಕತ್ತರಿಯನ್ನ ಉಪಯೋಗಿಸೋದಾಗ್ಲಿ ಅಥವಾ ಯಾವುದೇ ಒಂದು ಉಪಕರಣವನ್ನ ಅದಕ್ಕೆ ನಾವು ಬಳಸಬಾರ್ದು, ನಮ್ಮ ಕೈಯಿಂದಾನೇ ತೆಗಿಬೇಕು ಅಂತ ಹೇಳ್ತಾರೆ. ಮತ್ತೆ ಈಗಾಗಲೇ ಹೇಳಿರೋ ಹಾಗೆ ಮುಂಜಾನೆ ಜಾವ ಒಂದು ಸಲಿ ಮಾತ್ರ ನಾವು ತುಳಸಿಯನ್ನ ತೆಗಿಬೇಕೇ ವಿನಃ ಮಧ್ಯಾಹ್ನ, ಸಂಜೆಗೆ, ರಾತ್ರಿ ನಾವು ತುಳಸಿಯನ್ನ ಕೀಳ್ಬಾರ್ದು. ಮತ್ತೆ ತುಳಸಿಯನ್ನ ತೆಗೆಯುವಾಗ ನಾವು ಯಾವುದೇ ಪಾದರಕ್ಷೆಗಳನ್ನ ನಾವು ಧರಿಸಿರ್ಬಾರ್ದು. ಮತ್ತೆ ತುಳಸಿ ಅಗಿಯನ್ನ ಕತ್ತರಿಸಬಾರ್ದು ಅಂತ ಹೇಳ್ತಾರೆ. ಅಗಿ ಅಂದ್ರೆ ಸಸಿ, ಈಗಾಗ್ಲೇ ನೀವು ಹಾಕಿರ್ತೀರಾ, ಅದನ್ನ ಕಿತ್ ಬಿಡೋದು, ತೆಗೆದು ಬಿಡೋದು ಅಥವಾ ಕತ್ತರಿಸೋದು ಚಿಗಿಲಿ ಅಂತ. ನಾವು ಯೂಶ್ವಲಿ ಏನ್ ಮಾಡ್ತೇವೆ, ಮನೆಯಲ್ಲಿ ಈ ತರ ಗಿಡಗಳಿರುತ್ತೆ, ಸಸಿಗಳಿರುತ್ತೆ, ಅದು ತುಂಬಾ ಹರಡ್ಕೊಂಡಾಗ ಅದಕ್ಕೆ ನಾವು ಒಂದು ಶೇಪ್ ಕೊಡ್ತೇವೆ.
ಶೇಪ್ ಕೊಟ್ಟು ಏನ್ ಮಾಡ್ತೇವೆ, ಸುತ್ತಲೇ ನಾವು ಅದನ್ನ ಕಟ್ ಮಾಡ್ತೇವೆ. ಯಾಕೆ? ಚೆನ್ನಾಗಿ ಚಿಗಿಲಿ ಅಂತ ಹೇಳಿ. ಆ ಗಿಡಕ್ಕೂ ತುಳಸಿ ಗಿಡಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಾವು ತುಳಸಿ ಗಿಡವನ್ನ ಹಾಗೆ ಬೆಳಿಲಿ ಅಂತ ಹೇಳಿ ಕತ್ತರಿಸಬಾರ್ದು ಅಂತ. ಮತ್ತೆ ಕತ್ತರಿಸಿದ್ರೆ ಇದು ಮಹಾಪರಾಧ. ಮತ್ತೆ ಅತಿಯಾಗಿ ಒಣಗಿದ ಟೊಂಗೆಗಳನ್ನು ಬದಿಗೆ ಸರಿಸಬೇಕು. ಈಗ ಕೆಲವೊಂದು ಗಿಡದಲ್ಲಿ ಒಂದು ಟೊಂಗೆ ಉಳಿದಿದೆಲ್ಲ ಹಸಿರಿರುತ್ತೆ, ಒಂದು ಟೊಂಗೆ ಮಾತ್ರ ಏನಾಗಿರುತ್ತೆ, ಒಣಗಿ ಹೋಗಿರುತ್ತೆ. ಆ ಟೊಂಗೆಯನ್ನ ನಾವು ಬದಿಗೆ ಸರಿಸಬಹುದು ಅಂತ ಹೇಳ್ತಾರೆ. ಸಪೋಸ್ ನೀವು ಅದು ಒಣಗಿದೆ ಅಂತ ಹೇಳಿ ನೀವು ಕೀಳ್ಲಿಕ್ಕೆ ಹೋಗ್ಬಿಟ್ರೆ ಅದು ನೋವೇ ಅದಕ್ಕೆ. ಸೊ ಪೂರ್ಣ ರೀತಿಯಾಗಿ ಒಣಗಿದಾಗ ನಾವು ಅದನ್ನ ತೆಗಿಬಹುದು. ಅದಕ್ಕಾಗಿ ಆ ಟೊಂಗೆಯನ್ನ ಬದಿಗೆ ನಾವು ಸರಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಸಪೋಸ್ ಏನಾದ್ರೂ ನಾವು ಮನೆಯಲ್ಲಿ ಹೋಗಿ ಬರೋ ಜಾಗದಲ್ಲಿ ಅದು ಇದ್ರೆ ಮತ್ತೆ ಅದನ್ನ ನಮ್ಗೆ ತಾಗದೇ ಇರೋ ಹಾಗೆ ಅದನ್ನ ವ್ಯವಸ್ಥಿತವಾಗಿ ಕಟ್ಟಿಡ್ಬೇಕು ಅಂತ. ಕಟ್ಬೇಕು ಅಂತಂದ್ರೆ ಅದು ಹರಡ್ಕೊಂಡಿರುತ್ತೆ. ಹಾಗಾಗಿ ಒಂದು ಸುತ್ತಲ ಇರುವಂತಹ ಒಂದು ಜೂಟ್ ಇದರಿಂದಾನೋ ಅಥವಾ ಒಂದು ದಾರದಿಂದಾನೋ, ಸಣ್ಣದಾಗಿರುವಂತಹ ದಾರದಿಂದನ ನಾವು ಅದನ್ನ ಕಟ್ಬೇಕು. ಕಟ್ಟಿದಾಗ ಅದು ಹರಡ್ಕೊಂಡಿರೋದು ಹೀಗಾಗತ್ತೆ. ಅಂದ್ರೆ ನಮ್ಗೆ ಹೋಗೋ ಬರೋವ್ರಿಗೆ ಅದು ಅಡಚಣೆ ಆಗೋದಿಲ್ಲ, ಮತ್ತೆ ನಾವು ಆ ಗಿಡಕ್ಕೆ ಕಷ್ಟನೂ ಕೂಡ ಕೊಡೋದಿಲ್ಲ. ಅದಕ್ಕಾಗಿ ನಾವು ವ್ಯವಸ್ಥಿತವಾಗಿ ಅದನ್ನ ಕಟ್ಟಿಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಮುಂಜಾನೆ ಮಾತ್ರ ನಾವು ತುಳಸಿ ಮತ್ತೆ ತುಳಸಿಯ ಹೂಗಳನ್ನ, ಎಲೆಗಳನ್ನ ತೆಗಿಬಹುದು. ಮತ್ತೆ ಇನ್ನೊಂದ್ ಏನ್ ಹೇಳ್ತಾರೆ, ನಾವು ಗಿಡಗಳಿಗೆ ಕೀಟನಾಶಕಗಳನ್ನ ಬಳಸ್ತೇವೆ. ಗುಲಾಬಿ ಗಿಡ, ಮಲ್ಲಿಗೆ ಗಿಡಗಳಿಗೆ. ಆದ್ರೆ ತುಳಸಿ ಗಿಡಕ್ಕೆ ಎಂದಿಗೂ ಕೂಡ ಕೀಟನಾಶಕವನ್ನ ಬಳಸಬಾರದು, ಉಪಯೋಗಿಸಬಾರದು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ಯಾಕಂದ್ರೆ ಅದು ವ್ಯವಸ್ಥಿತವಾದಂತಹ ಫಲವತ್ತಾದಂತಹ ಮಣ್ಣಿದ್ರೆ ತಾನೇ ಬೆಳೆಯುತ್ತೆ ತುಳಸಿ. ಅದಕ್ಕೆ ಯಾವುದೇ ಒಂದು ಕೀಟನಾಶಕದ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಈ ಗೊಬ್ಬರ ಅಂತ ಹೇಳ್ತೇವೆ. ಗೊಬ್ಬರ ಅಂದ್ರೆ ಅದ್ರಲ್ಲಿ ಮತ್ತೆ ಕೀಟನಾಶಕದ ಒಂದು ಔಷಧಿಯನ್ನ ಬಳಸಲಾಗುತ್ತೆ, ಅದನ್ನ ಹೇಳ್ತಾ ಇಲ್ಲ. ಈ ಗೋವಿನ ಸಗಣಿ ಅಂತ ಏನ್ ಹೇಳ್ತೇವೆ, ಆ ಗೋವಿನ ಸಗಣಿಯನ್ನು, ಅಥವಾ ಈಗ ಜೂಟ್ ಬ್ಯಾಗ್ ಇರುತ್ತಲ್ಲ, ಗೋಣಿ ಚೀಲ ಅಂತ ಹೇಳ್ತೇವೆ, ಅಕ್ಕಿ ಗೋಧಿಗಳನ್ನೆಲ್ಲ ಕಟ್ತಾರೆ ನೋಡಿ, ಪ್ಲಾಸ್ಟಿಕ್ದಲ್ಲ, ಈ ಜೂಟಿಂದು. ಸೊ ಅದನ್ನ ನೀವು ಕಟ್ ಮಾಡಿನೂ ಕೂಡ ಅದ್ರಲ್ಲಿ ಹಾಕ್ಬಹುದು. ಇಲ್ಲ ಅಂದ್ರೆ ಈ ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿದು ಜುಟ್ಟು ಏನಿರುತ್ತಲ್ಲ, ಆ ಜುಟ್ಟನ್ನ ತೆಗೆದು ನೀವು ಅದ್ರಲ್ಲಿ ಹಾಕ್ಬಹುದು. ಏನು ಮಣ್ಣಿನ ಒಳಗಡೆ ಹಾಕಿ ಆಮೇಲೆ ಅದ್ಮೇಲೆ ಮಣ್ಣು ಹಾಕ್ಬಹುದು. ಈಗ ಹಾಕಿದಾಗ ಏನಾಗುತ್ತೆ, ಅದು ನೀರು ಏನು ಇಂಕೊಳುತ್ತಲ್ಲ, ನೀರ್ ಬೇಕಾಗತ್ತೆ. ಸ್ವಲ್ಪ ಬಹಳ ಹಾಕ್ಬಾರ್ದು. ಒಂದು ದಿನಕ್ಕೆ ಒಂದೇ ಸಲ ಹಾಕ್ಬೇಕು ನೀರನ್ನ ತುಳಸಿ ಗಿಡಕ್ಕೆ. ಹೀಗೆ ಚಿಪ್ಪಿನ ಅಂದ್ರೆ ತೆಂಗಿನಕಾಯಿಯ ನಾರನ್ನ ಹಾಕೋದ್ರಿಂದ ನೀರು ಯಾವಾಗ್ಲೂ ಕೂಡ ಅದು ನೀರನ್ನ ಹಿಡ್ಕೊಳ್ಳುತ್ತೆ, ಮತ್ತೆ ಸರಿಯಾಗಿ ಬೆಳಿಲಿಕ್ಕೆ ಅದು ಸಹಾಯವನ್ನ ಮಾಡುತ್ತೆ. ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ಅದಕ್ಕಂದ್ರೆ ಅದ್ರ ಕೆಮಿಕಲ್ ಇರುತ್ತೆ, ಮತ್ತೆ ಜೊತೆಗೆ ಅದು ಕೆಮಿಕಲ್ ದಿಂದ ಬೆಳೆಯೋದು ಕೂಡ ಕುಂಠಿತವಾಗುತ್ತೆ ಮತ್ತು ಬಹಳ ಬೇಗ ಬಾಡಿ ಹೋಗುತ್ತೆ. ಮತ್ತೆ ಕೆಲವರು ಮಣ್ಣಿನ ಸಿಮೆಂಟಿನ ಒಂದು ಪಾಟ್ಗಳನ್ನ ಇಡ್ತಾರೆ. ಆ ಸಿಮೆಂಟಿನ ಪಾಟ್ಗಳನ್ನು ನಾವು ಬಳಸಬಾರ್ದು, ಅದರಿಂದ ಅದು ಹೀಟ್ ಕ್ರಿಯೇಟ್ ಆಗತ್ತೆ ಈ ಮಣ್ಣಲ್ಲಿ, ಅದನ್ನು ಕೂಡ ನಾವು ಬಳಸಬಾರ್ದು. ಮತ್ತೆ ಮಣ್ಣಿನ ಪಾಟ್ಗಳನ್ನು ಕೂಡ ಬಳಸಬಹುದು, ಆದ್ರೂ ಅದು ಒಂದ್ ರೀತಿಯಿಂದ ಏನು ಬೇಡ ಅಂತ ಹೇಳ್ತಾರೆ. ಬಟ್ ಜೂಟದನ್ನ ಬಳಸ್ಬೇಕು ಅಂತ ಹೇಳ್ತಾರೆ, ಅದರಿಂದ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಈ ತುಳಸಿ ಗಿಡವನ್ನ. ಮತ್ತೆ ಈ ನಾವು ಕೃಷ್ಣನಿಗೆ, ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿರೋರು ಕೃಷ್ಣನಿಗೆ ನೈವೇದ್ಯವನ್ನ ಮಾಡ್ತಾರೆ. ನೈವೇದ್ಯಕ್ಕಾಗಿ ತುಳಸಿ ದಳವನ್ನ ಅದರಲ್ಲಿ ಇಡ್ತಾರೆ. ಹಾಗಾಗಿ ತುಳಸಿ ದಳವನ್ನ ನಾವು ಒಮ್ಮೆಲೆ ಸಂಗ್ರಹಿಸಿ ಇಡ್ಬೇಕು. ಇದನ್ನು ಕೂಡ ಮೊದಲು ನಾವು ಅದನ್ನ ನಿನ್ನೆಯ ತರಗತಿಯಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೇವೆ. ಬೆಳಗಿನ ಜಾವ ಯಾವಾಗ ನಾವು 3 ಬಾರಿ, ಅಂದ್ರೆ ತುಳಸಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ 3 ಬಾರಿ, ಮತ್ತೆ ಎಲ್ಲ ತುಳಸಿ ಸ್ತೋತ್ರ, ತುಳಸಿ ವಂದನ, ಈ ಕೀರ್ತನ ಎಲ್ಲ ಆದ್ಮೇಲೆ ನಾವು ಏನ್ ಮಾಡ್ಬೋದು, ಅವಾಗ ಮಾತ್ರ ನಾವು ತುಳಸಿಯನ್ನ ಸಂಗ್ರಹಿಸಿ ಇಡ್ಬೋದು. ಅದು ನೀವು ಯಾವುದೇ ವಂದನೆ ಮಾಡದೆ, ಯಾವುದೇ ಕೀರ್ತನೆಯನ್ನ ಮಾಡದೆ, ಯಾವುದೇ ಆರತಿ ಮಾಡದೆ ತುಳಸಿ ಗಿಡದಿಂದ ಎಲೆಗಳನ್ನ ಕೀಳ್ಬಾರ್ದು. ಒಮ್ಮೆಲೆ ತುಳಸಿಯನ್ನ ಸಂಗ್ರಹಿಸಿಡ್ಬೇಕು. ಮತ್ತೆ ಈ ಕೃಷ್ಣನಿಗೆ ಪ್ರತಿಯೊಂದು ಪದಾರ್ಥದ ಮೇಲೆ ಒಂದೊಂದು ಎಲೆಯನ್ನ ಇಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ತುಂಬಾ ತುಳಸಿ ಗಿಡಗಳಿದ್ರೆ ಇಡಬಹುದು. ಕೆಲವೊಬ್ರು ಮನೆಯಲ್ಲಿ ಒಂದೇ ತುಳಸಿ ಗಿಡ ಇರುತ್ತೆ, ಅದರಿಂದ ಒಂದೆಲೆ ಕೀಳ್ಲಿಕ್ಕೆನೆ ಅವರೇ ಆಲೋಚನೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಮತ್ತೆಲ್ಲ ಬಾಡ್ ಹೋಗುತ್ತೋ ಅಂತ. ಅಂತ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ನೀವು ಒಂದು ಎಲೆಯನ್ನ ಇಟ್ರೆ ಸಾಕು. ಮತ್ತೆ ಯಾರ ಮನೆಯಲ್ಲಿ ಚೆನ್ನಾಗಿ ಬೆಳೆಯುತ್ತೋ, ತುಂಬಾ ಈ ಗಿಡಗಳು ಇರುತ್ತೋ ಅಂತವ್ರು ಒಂದೊಂದು ಎಲೆಯನ್ನ ಇಡಬಹುದು. ಅಥವಾ ಬೇಡ ಅಂತಂದ್ರೆ ಅದನ್ನ ಒಂದು ದಳವನ್ನ ಇಟ್ಟರು ಕೂಡ ಸಾಕು.
ಭಗವಂತನಿಗೆ ಅರ್ಪಿಸುವುದಕ್ಕಾಗಿ ಮಾತ್ರ ನಾವು ತುಳಸಿ ಪತ್ರವನ್ನ ಉಪಯೋಗಿಸಬೇಕು. ಈಗ ಕೆಲವೊಂದ್ಸಲಿ ನಾವೇನ್ ಮಾಡ್ತೇವೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ತುಳಸಿ ತಿನ್ನು ಅಂತ ಹೇಳ್ತಾರೆ. ತುಳಸಿ ಕನ್ಸ್ಯೂಮ್ ಮಾಡಿ ಅಂತ ಹೇಳಿದಾಗ ನಾವು ಕೆಮ್ಮಿಗಾಗಿನೋ ನೆಗಡಿಗಾಗಿನೋ ಒಂದು ಕಷಾಯಕ್ಕಾಗಿನೋ ನಾವು ಅದನ್ನ ತೆಗಿತೀವಿ ಎಲೆಗಳನ್ನ. ಹಾಗೆ ನಾವು ನಮ್ಮ ಸ್ವಂತಕ್ಕಾಗಿ ಅದನ್ನ ತೆಗಿಬಾರ್ದು. ಸಪೋಸ್ ನಿಮಗೆ ಬೇಕಾಗಿತ್ತು ಕಷಾಯಕ್ಕೆ, ನಿಮ್ಮ ಸ್ವಂತ ಬಳಕೆಗೆ ಬೇಕಾಗಿದ್ರೆ ನೀವು ಕೃಷ್ಣನಿಗಾಗಿ ಆ ಕೃಷ್ಣನ ನೈವೇದ್ಯಕ್ಕೆ ಏನು ನೀವು ಈ ತುಳಸಿಗಳನ್ನ ಸಂಗ್ರಹಿಸಿ ಅದಕ್ಕೆ ನೈವೇದ್ಯದಲ್ಲಿ ಇಡ್ತೀರೋ ಆ ಇಟ್ಟಂತಹ ಎಲೆಗಳನ್ನ ನೀವು ನಿಮ್ಮ ಕಷಾಯಕ್ಕಾಗಿ ಬೆಳೆಸಬಹುದು. ಮತ್ತೆ ಕೆಲವೊಬ್ಬರು ಮನೆಯಲ್ಲಿ ಗಿಡ ಬೆಳೆಯೋದೇ ಇಲ್ಲ ಅಂತವರು ನೀವು ಎಲ್ಲಿ ಬೇರೆ ಸ್ಥಳದಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ತುಂಬಾ ತುಳಸಿ ಗಿಡಗಳು ಸಿಕ್ತು ಅಂತಂದ್ರೆ ನಾಜೂಕಾಗಿ ಅದರ ಎಲೆಗಳನ್ನ ತಗೊಂಡು ನೀವು ಸಂಗ್ರಹಿಸಿ ಕೂಡ ಇಡ್ಬೋದು, ಅಥವಾ ಅದನ್ನ ಒಣಗಿಸಿ ನೀವು ಉಪಯೋಗ ಕೂಡ ಮಾಡ್ಬಹುದು. ಪಾಶ್ಚಾತ್ಯ ದೇಶಗಳಲ್ಲಿ ಇದು ಬೆಳೆಯೋಲ್ಲ, ಯಾಕಂದ್ರೆ ಶೀತ ಇರೋ ಕಾರಣ ಶೀತ ಜಾಗದಲ್ಲಿ ಬೆಳೆಯೋಲ್ಲ. ಆದ್ರೂ ಕೂಡ ಈಗ ಕೆಲವರು ಕೃಷ್ಣ ಪ್ರಜ್ಞೆಯಲ್ಲಿರೋರು ಅವರು ಕಂಡ್ಕೊಂಡಿದ್ದಾರೆ ಹೇಗೆ ನಾವು ತುಳಸಿಯನ್ನ ಬೆಳೆಸ್ಬೋದು ಇಂತ ಒಂದು ಸ್ಥಳದಲ್ಲಿ. ಹೀಗೆ ಈ ಅಂದ್ರೆ ಬೆಳಿಲಿಕ್ಕೆ ವಿರುದ್ಧವಾದಂತಹ ಒಂದು ವಾತಾವರಣ, ಅಂತ ವಾತಾವರಣಗಳಲ್ಲಿ ಕೂಡ ನಾವು ಹೇಗೆ ಬೆಳೆಸಬಹುದು ಅನ್ನೋದನ್ನ ಅವರು ಕಲ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಮತ್ತೆ ಅವರು ಬೆಳೆಸ್ತಾನೂ ಇದ್ದಾರೆ. ಮತ್ತೆ ಶ್ರೀಕೃಷ್ಣನಿಗೆ ತುಳಸಿ ಹಾರ ಬಹುಪ್ರಿಯ ಅಂತ ಹೇಳ್ತಾರೆ. ಮತ್ತೆ ಪ್ರತಿಯೊಂದು ದಳಕ್ಕೂ ಕೂಡ ನಾವು ಚಂದನವನ್ನ ಲೇಪಿಸಿ ಕೃಷ್ಣನ ಚರಣಗಳನ್ನ, ಪ್ರತಿಯೊಂದು ಅಲ್ಲ, ಈ ತುಳಸಿ ದಳಕ್ಕೆ ಚಂದನ ಅಂತ ಸಿಗುತ್ತೆ, ಆ ಚಂದನವನ್ನ ಲೇಪಿಸಿ ಕೃಷ್ಣನ ಚರಣಗಳಲ್ಲಿ ಅರ್ಪಿಸ್ಬೇಕು ಅಂತ. ಇದು ಹೇಗೆ ಅರ್ಪಿಸಿದ್ರೆ ಅಂತ ಒಂದು ಪೂಜೆಯನ್ನ ಮಹಾಪೂಜೆ ಅಂತ ಹೇಳ್ತಾರೆ. ಮತ್ತೆ ಇದನ್ನ ಯಾರಿಗೆ ಬಳಸ್ಬೇಕು? ಎಲ್ಲ ದೇವತೆಗಳಿಗೆ ಬಳಸ್ಬೇಕಾ? ಇಲ್ಲ, ಕೇವಲ ವಿಷ್ಣುವಿನ ವಿವಿಧ ರೂಪಗಳು ಅಂತ ಹೇಳ್ತಾರೆ ಬಿಟ್ಟು ಮತ್ ಯಾವುದೇ ಚರಣಗಳಿಗೆ ಈ ತುಳಸಿಗಳನ್ನ ಹಾಕ್ಬಾರ್ದು. ಮತ್ತೆ ರಾಧಾರಾಣಿಗೆ ಇಲ್ಲ, ರಾಧಾರಾಣಿಯ ಒಂದು ಕರಗಳಲ್ಲಿ ಇದನ್ನ ಇಡ್ಬಹುದು. ಕರಗಳಲ್ಲಿ ಅಂದ್ರೆ ಕೈಗಳಲ್ಲಿ, ಅವಳೇನು ಕೈಯನ್ನ ಹಿಡ್ದಿದ್ದಾಳೋ ಬಲಗೈ ಈ ತರ, ಆ ಕರಗಳಲ್ಲಿ ತುಳಸಿ ಪತ್ರವನ್ನ ಹಾಕಬಹುದು. ಮತ್ತೆ ಸಪೋಸ್ ಆತರ ನಾವೇನಾದ್ರೂ ರಾಧಾರಾಣಿಯ ಕೈಯಲ್ಲಿ ಆ ತುಳಸಿ ದಳಗಳನ್ನ ಹಾಕಿದ್ರೆ ಇದರ ಅರ್ಥ ನಾವು ಅದನ್ನ ಕೃಷ್ಣನಿಗೆನೆ ಅರ್ಪಿಸಿದ ಹಾಗೆ ಅಂತ ಹೇಳ್ತಾರೆ. ಮತ್ತೆ ಒಣಗಿದ ಎಲೆಗಳನ್ನು ಕೂಡ ಅರ್ಪಿಸಬಹುದು. ಮತ್ತೆ ತುಳಸಿಯ ಕಾಷ್ಟಗಳಿಂದ ಪೂಜಾ ಸಾಹಿತ್ಯ ಅರ್ಥಾತ್ ಜಪಮಾಲೆಯ ಮಣಿಗಳನ್ನು ಮಾಡಬಹುದು. ಈ ತುಳಸಿಯ ಕಾಷ್ಟ ಅಂತಂದ್ರೆ ತುಳಸಿಯ ಒಂದು ಗಿಡ, ಅಲ್ಲಿ ಇರುವಂತಹ ರೆಂಬೆ ಕೊಂಬೆಗಳು ಏನಿರ್ತಾವಲ್ಲ ಆ ತರ, ಅಥವಾ ಬೇರು ಅಂತ ಏನ್ ಬರುತ್ತೆ. ಈಗ ನಾವೆಲ್ಲ ಜಪ ಮಾಡುವಂತಹ ಮಣಿಗಳು ಅದರಿಂದಾನೇ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದು ಕೂಡ ವೈಷ್ಣವರೇ ಮಾಡುವಂಥದ್ದು. ನಾನು ನೋಡ್ದೆ ಎಲ್ಲ ಕಡೆಗೆ ಈ ಒಣಗಿ ಹೋಗಿರುವಂತಹ ತುಳಸಿಯನ್ನ ತಗೊಂಡು ಅದನ್ನ ಹೇಗೆ ಗಾತ್ರದ ಆಧಾರದ ಮೇಲೆ ಬೇರೆ ಬೇರೆ ಅವುಗಳನ್ನ ಕಟ್ ಮಾಡಿ ಇಡ್ತಾರೆ. ಚಿಕ್ಕದನ್ನ ಬೇರೆ ಕಡೆ, ದಪ್ಪಾಗಿರೋದನ್ನ ಬೇರೆ ಕಡೆ, ಒಂದೊಂದು ಅವುಗಳನ್ನ ಸೆಪರೇಟ್ ಮಾಡಿ ಇಡ್ತಾರೆ, ಬೇರ್ಪಡಿಸಿ ಇಡ್ತಾರೆ. ಮತ್ತೆ ಚಿಕ್ಕ ಚಿಕ್ಕ ಮಷಿನ್ಸ್ ಗಳಿರುತ್ತೆ ಅವುಗಳನ್ನ ಸ್ಪ್ಲಿಟ್ ಮಾಡಿ ಅಲ್ಲಿ ಒಂದು ಮಷಿನ್ ಇರುತ್ತೆ, ಇದು ಏನ್ ಹೇಳ್ತಾರೆ, ಮುತ್ತು ಗೋಲಾಗಿ ಅದಕ್ಕೆ ಹೋಲ್ ಇರುತ್ತಲ್ಲ ಮುತ್ತಿಗೆ, ಆ ತರ ಗೋಲಾಗಿ ಕಟ್ಟಾಗಿ ಅದಕ್ಕೆ ಮಧ್ಯೆ ಹೋಲ್ ಬರ್ಬೇಕು, ಆ ತರ ಮಷೀನ್ಸ್ ಇರುತ್ತೆ. ಆ ದಪ್ಪ ಆದಂತಹ ತುಳಸಿ ಕಾಷ್ಟಗಳೇನಿರುತ್ತಲ್ಲ ಅದರಿಂದ ಅದನ್ನ ಏನ್ ಮಾಡ್ತಾ ಹೋಗ್ತಾರೆ, ಪಂಚ್ ಮಾಡ್ತಾ ಹೋಗ್ತಾರೆ. ಈಗ ನಾವು ಪಂಚ್ ಮಾಡ್ತೀವಲ್ಲ ಇದನ್ನ ಗಳನ್ನ ಪಂಚ್ ಮಾಡಿದಾಗ ಅದು ಪೇಪರ್ಸ್ ರೌಂಡ್ ಆಗಿ ಬರುತ್ತೆ. ಅದೇ ತರ ಇದು ಪಂಚ್ ಮಾಡಿದಾಗ ಅಲ್ಲಿಂದ ಗುಂಡಾಗಿರುವಂತಹ ಏನು ಈ ಜಪಮಾಲೆಯ ಮಣಿಗಳು ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಅದನ್ನ ಮಾಡ್ತಾರೆ. ನೋಡೋಣ, ನನ್ ಕಡೆ ಇದ್ರೆ ನಾನು ವಿಡಿಯೋನ ಅದನ್ನ ಗ್ರೂಪ್ ಅಲ್ಲಿ ಹಾಕ್ತೇನೆ, ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೋದು. ಅಥವಾ ಯಾರಾದ್ರೂ ನೀವು ನೋಡಿದ್ರೆ ಈ ಜಪ ಮಣಿಯನ್ನ ಮಾಡೋದು ಕೇಳಿದ್ರೆ ಈ ಕಂಠಮಾಲನು ಕೂಡ ಅಲ್ಲೇನೆ ಹಾಗೆ ಮಾಡ್ತಾರೆ, ಚಿಕ್ಕ ಚಿಕ್ಕ ಕಂಠಮಾಲ ಹೇಗೆ ಮಾಡ್ತಿರ್ಬೋದು ಅಂತ ಆಲೋಚನೆ ಆಗುತ್ತೆ ನಮ್ಗೆ. ನೋಡೋಣ, ಇದ್ರೆ ನಾನು ಅದನ್ನ ಕಳಿಸಿರ್ತೇನೆ. ಮತ್ತೆ ಉಳಿದ ಕಾಷ್ಟಗಳನ್ನು ಭೂಮಿಯಲ್ಲಿ ಹುಗಿಯಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಜಪಮಾಲೆಯ ಮಣಿಗಳನ್ನ ಮಾಡಬಹುದು, ಉಳಿದ ಕಾಷ್ಟಗಳನ್ನ ಭೂಮಿಯಲ್ಲಿ ಹುಗಿಯಬಹುದು. ಉಳಿದ ಕಾಷ್ಟ ಅಂತಂದ್ರೆ ಏನು, ಈ ಎಲ್ಲ ಏನು ಅದರಿಂದ ಮಣಿಗಳನ್ನ ತೆಗಿತೀವಲ್ಲ ಸುತ್ತಲ ಏನು ಅದು ವೇಸ್ಟ್ ಅಂತ ಅನ್ನೋ ಆಗಿಲ್ಲ. ಯಾಕಂದ್ರೆ ತುಳಸಿಯ ಪ್ರತಿಯೊಂದು ಭಾಗವೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು. ಹಾಗೆ ಏನಾದ್ರೂ ನಮ್ಗೆ ಅದರಿಂದ ಆಗ್ಲಿಕ್ಕಿಲ್ದೆ ಇದ್ರೆ ಅಂದ್ರೆ ಅದು ಪುಡಿ ಪುಡಿ ಆಗೋಗುತ್ತಲ್ಲ, ಸೊ ಅಂತದನ್ನ ನಾವು ಮಣ್ಣಲ್ಲಿ ಹಾಕ್ಬಹುದು ಅಂತ ಹೇಳ್ತಾರೆ, ಭೂಮಿಯಲ್ಲಿ ಹಾಕಿ ಹುಗಿಯಬಹುದು.
ಅದನ್ನ ನಾವು ಆ ತುಳಸಿ ಗಿಡದ ಮಣ್ಣಿಗೆನೆ ಬಳಸಬಹುದು ಅಂತ ಹೇಳ್ತಾರೆ. ಮತ್ತೆ ತುಳಸಿಯ ಪತ್ರ ಅಥವಾ ಮಂಜರಿ ಉಪಯೋಗವನ್ನ ಚಹಾ ಅಥವಾ ಔಷಧದ ಸಲುವಾಗಿ ಮಾಡಬಾರ್ದು. ಈಗಾಗಲೇ ಹೇಳಿದ್ದೀನಿ, ನಮ್ಮ ಸ್ವಂತ ಬಳಕೆಗೆ ಅದನ್ನ ಮಾಡಬಾರ್ದು. ಮತ್ತೆ ಭಗವಂತನಿಗೆ ಅರ್ಪಿಸಿದ ಎಲೆಗಳನ್ನು ಉಪಯೋಗಿಸಬಾರದು. ಅಂದ್ರೆ ಭಗವಂತನಿಗೆ ಅರ್ಪಿಸಿದ ಎಲೆಗಳನ್ನ ಉಪಯೋಗಿಸಬಾರದು ಅಂತಂದ್ರೆ ಓಕೆ, ಎಲೆಗಳನ್ನ ಬೇಯಿಸಿದ ಅಪರಾಧ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ಇಲ್ಲಿ ನಾವು ಔಷಧ ರೂಪ ಆದ್ರೂ ಕೂಡ ಭಗವಂತನಿಗೆ ಅರ್ಪಿಸಿದ ಎಲೆಗಳನ್ನ ಬಳಸಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನೇರವಾಗಿ ವಿಗ್ರಹಕ್ಕೆ ಅರ್ಪಿಸಿದಂತಹ ಎಲೆಗಳು ಆಗಿರಬಹುದು. ಮೇ ಬಿ ನೈವೇದ್ಯಕ್ಕೆ ನಾವು ಯಾವ ಎಲೆಗಳನ್ನ ಇಡ್ತೀವೋ ಅದನ್ನ ನಾವು ಬಳಸಬಹುದು. ಮತ್ತೆ ಎಲೆಗಳನ್ನ ಬೇಯಿಸೋ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕಷಾಯ ಮಾಡುವಾಗ ಅದನ್ನ ಕುದಿಸ್ಬೇಡಿ. ಆಕ್ಚುಲಿ ಯಾವುದೇ ಪತ್ರವನ್ನ ಅಂದ್ರೆ ಎಲೆಯನ್ನ ಕುದಿಸಬಾರ್ದು. ಅದು ಹಸಿರಾಗಿರೋದ್ರಿಂದ ಜಸ್ಟ್ ಅದು ಬಾಯ್ಲ್ಡ್ ವಾಟರ್, ನೀವು ಕಷಾಯವನ್ನ ಕುದಿಸ್ತೀರಾ ಮೊದ್ಲು ಎಲ್ಲ ಜಿಂಜರ್ ಅದೆಲ್ಲ ಹಾಕಿ ಕುದಿಸಿದ್ಮೇಲೆ ನೀವು ಸ್ಟವ್ ಅನ್ನ ಆಫ್ ಮಾಡಿದ್ಮೇಲೆ ಒಂದು ಎಳೆಯನ್ನ ಹಾಕಿ ನೀವು ಅದನ್ನ ಮುಚ್ಚಿಬಿಟ್ರೆ ತಾನೇ ಆ ಒಂದು ಹೊಗೆಯಿಂದ ಬೇಯುತ್ತೆ ಅದು. ಹಾಗಾಗಿ ನೀವು ಅದನ್ನ ಹಾಕಿ ಕುದಿಸ್ಬೇಡಿ, ಅಪರಾಧ ಅಂತ ಹೇಳ್ತಾರೆ. ತುಳಸಿಯ ಅಗಿ ಅಥವಾ ಸಸಿಯ ಕಿತ್ತುವುದು ಕತ್ತರಿಸುವುದು ಮಹಾ ಅಪರಾಧ. ಇಲ್ಲಿ ಹೇಳಿರೋ ಹಾಗೆ ತುಳಸಿ ಕೀಳೋದು ಅಂತಂದ್ರೆ ಸಸಿಯನ್ನ ಮತ್ತೆ ನಮ್ಗೆ ಮನೆಗೆ ಒಯ್ಬೇಕು ಅಂದ್ರೆ ನಾವು ತೆಗಿಲೇಬೇಕಲ್ಲ, ಅದೊಂದು ನಮ್ಗೆ ಪ್ರಶ್ನೆ ಬರುತ್ತೆ. ಯಾವಾಗ ಇರೋದಿಲ್ವೋ ಅದನ್ನ ತೆಗೆಯುವಾಗ ಅದು ಮಾತ್ರ ಬೇರೆ. ಮತ್ತೆ ಮೇಲೆ ಹೇಳಿರುವಂತಹ ನಾವು ಆ ಸಸಿಯನ್ನ ತೆಗೆಯುವಾಗ ಮೇಲೆ ಒಂದು ಮಂತ್ರವನ್ನ ಹೇಳಿದ್ವಿ ಅಲ್ಲ, ಅದು ತುಳಸಿ ಕೀಳುವಾಗ ಎಲೆಗಳನ್ನ ತೆಗೆಯುವಾಗ ಹೇಳುವಂತ ಮಂತ್ರ ಆ ಮಂತ್ರವನ್ನ ನಾವು ಈ ಸಸಿಯನ್ನ ಕೀಳುವಾಗ ಹೇಳ್ಬಹುದು. ಮತ್ತೆ ಅದನ್ನ ಮಧ್ಯದಲ್ಲಿ ಕತ್ತರಿಸೋದು ಅದು ತಪ್ಪು. ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ನಾವು ಸಸಿಯನ್ನ ಕೀಳ್ಬೇಕೆ ವಿನಾಕಾರಣವಾಗಿ ಸಸಿಯನ್ನ ಕೀಳ್ಬಾರ್ದು. ಮತ್ತೆ ಬೇಡವಾದ ಜಾಗದಲ್ಲಿ ಕೆಲವೊಮ್ಮೆ ಬೆಳೆಯುತ್ತೆ, ಹಾಗಂತ ಹೇಳಿ ಬೇಡವಾದ ಜಾಗದಲ್ಲಿ ಬೆಳೆದಿದೆ ಅಂತ ಹೇಳಿ ಅದನ್ನ ಕಿತ್ತೆಸಿಬಾರ್ದು. ಯಾಕಂದ್ರೆ ಯಾವುದೇ ಒಂದು ಗಿಡದ ಹೆಚ್ಚುವರಿ ಸಸಿಗಳು ಬೆಳೆದ್ರೆ ನಾವು ತೆಗೆದ್ ಬಿಡ್ತೇವೆ. ಆದ್ರೆ ಈ ತುಳಸಿಯನ್ನ ಹಾಗೆ ಮಾಡಬಾರ್ದು. ಮತ್ತೆ ತುಳಸಿ ಗಿಡ ಎಲ್ಲಿರುತ್ತೋ ಅದ್ರದ್ದೊಂದು ಛಾಯೆ ಬಿದ್ದಿರುತ್ತೆ, ಪ್ರತಿಬಿಂಬ ಬಿದ್ದಿರುತ್ತೆ. ಆ ಛಾಯೆಯ ಮೇಲೆ ಎಂದಿಗೂ ಕೂಡ ನಾವು ಕಾಲನ್ನ ಇಡಬಾರದು. ಹಾಗೆ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಮತ್ತೆ ಇದು ತುಳಸಿ ವಿಷ್ಣು ಪ್ರಿಯವಾಗಿರೋದ್ರಿಂದ ನಾವು ಭಕ್ತಿಯಿಂದ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಇದರ ಒಂದು ನಿಯಮ ಸೂಚನೆಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಈ ತುಳಸಿ ಪೂಜೆಯಿಂದ ಆಗುವಂತಹ ಲಾಭಗಳನ್ನ ನಾವು ನೋಡೋಣ. ಇದನ್ನ ಪದ್ಮ ಪುರಾಣದಲ್ಲಿ ಇದರ ಉಲ್ಲೇಖವನ್ನ ಕೊಡಲಾಗಿದೆ. ತುಳಸಿ ಪೂಜೆ ಈ ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ ಎಲ್ಲಾ ಭಕ್ತಿಯ ಕಾರ್ಯ ಅಂತ ಹೇಳ್ತಾರೆ. ಕರ್ಮಕಾಂಡನೇ ಇರ್ಬೋದು, ಏನು ನಾವು ಉಪನಯನ ಹೇಳ್ತೇವೆ, ಮದುವೆ ಅಂತ ಹೇಳ್ತೇವೆ. ಸೊ ಇವೆಲ್ಲವೂ ಕೂಡ ಕಾರ್ಯಗಳೇ, ಭಕ್ತಿಯ ಕಾರ್ಯಗಳೇ. ಯಾಕಂದ್ರೆ ಇವೆಲ್ಲ ಕೂಡ ವೇದಗಳಲ್ಲಿ ಹೇಳಲಾಗಿದೆ, ಇವುಗಳ ಆಚರಣೆ ನಾವು ಮಾಡ್ಲೇಬೇಕು, ಬಿಡೋ ಹಾಗಿಲ್ಲ. ಸೊ ಇಂಥ ಒಂದು ಕಾರ್ಯಗಳಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ನಮ್ಗೆ ಬೇಕಾಗಿರೋದು ತುಳಸಿ. ಹಾಗಾಗಿ ಇದು ಎಲ್ಲಾ ಭಕ್ತಿಯ ಕಾರ್ಯಗಳ ಸಾರ ಅಂತ ಹೇಳ್ತಾರೆ. ತುಳಸಿಯ ಎಲೆ ಆಗಿರ್ಬೋದು, ಹೂವು, ಬೇರು, ತೊಗಟೆ, ಟೊಂಗೆ, ಮತ್ತೆ ಅದರ ಒಂದು ಮುಖ್ಯವಾದ ಭಾಗ, ಮತ್ತೆ ನೆರಳು, ಇವೆಲ್ಲವೂ ಕೂಡ ಆಧ್ಯಾತ್ಮಿಕ. ತುಳಸಿಯ ಪ್ರತಿಯೊಂದು ಭಾಗವೂ ಕೂಡ ಆಧ್ಯಾತ್ಮಿಕ. ಮತ್ತೆ ತುಳಸಿಗೆ ನಾವು ಬಳಸುವಂತಹ ಮಣ್ಣು ಕೂಡ, ಯಾವಾಗ ನಾವು ತುಳಸಿಯಲ್ಲಿ ಬೆಳಿತಾಳೆ ಆ ಮಣ್ಣು ಕೂಡ ಆಧ್ಯಾತ್ಮಿಕವಾದದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಪೂಜೆ ಮಾಡಿ ಆ ಒಂದು ಮಣ್ಣನ್ನ ನಾವು ಧರಿಸ್ಕೊಳ್ತೇವೆ ನಮ್ಮ ಹಣೆಯ ಮೇಲೆ. ಮತ್ತೆ ಯಾವ ವ್ಯಕ್ತಿ ಶ್ರೀಕೃಷ್ಣನ ಪೂಜಾ ವಿಗ್ರಹಕ್ಕೆ ತುಳಸಿ ಕಾಷ್ಟದ ಲೇಪವನ್ನ ಹಚ್ಚುತ್ತಾನೋ ಅವರು ಸದಾ ಕೃಷ್ಣನಿಗೆ ನಿಕಟರಾಗ್ತಾರೆ. ಈಗಾಗಲೇ ಹೇಳಿರೋ ಹಾಗೆ ತುಳಸಿ ಕಾಷ್ಟದ ಲೇಪವನ್ನ ಹಚ್ತಾರೆ. ಯಾವ್ದಕ್ಕೆ? ಈ ಕೃಷ್ಣನ ವಿಗ್ರಹಕ್ಕೆ. ಕಾಷ್ಟದ ಲೇಪ ಅಂತಂದ್ರೆ ಅದನ್ನ ಪುಡಿ ಮಾಡಲಾಗುತ್ತೆ ಆ ಒಂದು ಲೇಪನವನ್ನ. ಆ ಲೇಪವನ್ನವನ್ನ ಕೃಷ್ಣನ ಚರಣಗಳಿಗೆ ಹಚ್ಚಲಾಗತ್ತ. ಸೊ ಹೀಗೆ ನಾವು ಹಚ್ಚೋದ್ರಿಂದ ಅದು ಸದಾ ಶ್ರೀಕೃಷ್ಣನಿಗೆ ನಿಕಟವಾಗ್ತೀವಿ ಅಂತ ಹೇಳ್ತಾರೆ. ಇದೇ ಮಣ್ಣಿನ ಒಂದು ಉಲ್ಲೇಖವನ್ನ ಕೊಟ್ಟಿದ್ದಾರೆ ಇಲ್ಲಿ. ಯಾರು ತುಳಸಿಯ ಬೇರುಗಳ ಹತ್ತಿರ ಇರುವಂತಹ ಮೃತ್ತಿಕೆ ಅಂತಂದ್ರೆ ಮಣ್ಣು, ಈ ಮಣ್ಣನ್ನ ಯಾರು ಶರೀರದ ಮೇಲೆ ಹಚ್ಕೊಳ್ತಾರೋ, ಹಣೆಗೆ ಹಚ್ಕೊಳ್ತಾರೋ, ಅವರು ಶ್ರೀಕೃಷ್ಣನ ಪೂಜಾ ವಿಗ್ರಹವನ್ನ ಪೂಜಿಸ್ತಾರೋ ಅಂತವ್ರಿಗೆ ಪ್ರತಿದಿನ 100 ಪೂಜೆಗಳ ಫಲ ಸಿಗುತ್ತಂತೆ. ಹಾಗಾಗಿ ಯಾವಾಗ್ಲೂ ಕೂಡ ಆ ಮಣ್ಣನ್ನ ನಾವು ಶರೀರದ ಮೇಲೆ ಧರಿಸ್ಕೊಳ್ಬೇಕು.
ಯಾರು ಕೃಷ್ಣನಿಗೆ ತುಳಸಿ ಮಂಜರಿಯನ್ನು ಹಾಕ್ತಾರೋ ಅವರಿಗೆ ಇತರ ಎಲ್ಲ ಹೂವುಗಳನ್ನು ಅರ್ಪಿಸಿದಷ್ಟು ಲಾಭ ಪ್ರಾಪ್ತವಾಗಿ ಕೃಷ್ಣಧಾಮಕ್ಕೆ ಹೋಗ್ತಾರೆ. ತುಳಸಿ ಮಂಜರಿ ಅಷ್ಟು ಪ್ರಿಯ ಅಂತೆ ಕೃಷ್ಣನಿಗೆ. ಹಾಗಾಗಿ ತುಳಸಿ ಮಂಜರಿಯನ್ನ ಯಾರು ದಿನವ ಅರ್ಪಿಸ್ತಾರೋ ಅವ್ರಿಗೆ ಈ ಎಲ್ಲ ಹೂವುಗಳು, ಸಮಸ್ತ ಈ ಲೋಕದಲ್ಲಿ ಯಾವ್ಯಾವ ಹೂಗಳಿದೆಯೋ ಆ ಎಲ್ಲ ಹೂಗಳು ನಾವು ಅರ್ಪಿಸಿದಷ್ಟು ಲಾಭ ನಮ್ಗೆ ಪ್ರಾಪ್ತಿ ಆಗುತ್ತಂತೆ ಕೇವಲ ಈ ತುಳಸಿ ಮಂಜರಿಯನ್ನ ನಾವು ಕೃಷ್ಣನಿಗೆ ಅರ್ಪಿಸೋದ್ರಿಂದ. ಮತ್ತೆ ಎಲ್ಲಿ ತುಳಸಿ ಇರ್ತಾಳೋ ಆ ಮನೆಯಲ್ಲಿ ಕೃಷ್ಣ ಆನಂದದಿಂದ ಇರ್ತಾನೆ, ಅತ್ಯಂತ ಆನಂದದಿಂದ ವಾಸವಾಗ್ತಾನೆ. ಹಾಗಾಗಿ ನಮ್ಮ ಮನೆಯಲ್ಲಿ ತುಳಸಿ ಕೃಷ್ಣ ಇದ್ದಾನೆ, ಆದ್ರೆ ತುಳಸಿ ಇಲ್ಲ ಅಂತಂದ್ರೆ ಅಲ್ಲಿ ನಮ್ಮ ಕೃಷ್ಣ ವಾಸವ ಆಗಿರೋದಿಲ್ಲ. ಹಾಗಾದ್ರೆ ಅವನು ಸಚ್ಚಿತನ ಆನಂದ ರೂಪದಲ್ಲಿ ಇರುವಂತವನು. ಹಾಗಾಗಿ ಇಲ್ಲಿ ಅವನು ತುಳಸಿ ಇಲ್ಲದೆ ಇರುವಂತಹ ಜಾಗದಲ್ಲಿ ಅವನು ಇರೋದಿಲ್ಲ. ಅದಕ್ಕಾಗಿ ಯಾರ ಮನೇಲಿ ತುಳಸಿ ಇದೆಯೋ ಅವರು ತುಳಸಿ ಗಿಡವನ್ನ ನೆಡ್ಲೇಬೇಕು. ಮತ್ತೆ ಯಾರ ಮನೆಯಲ್ಲಿ ತುಳಸಿಯ ಪೂಜೆ ಸಮಯಕ್ಕೆ ಸರಿಯಾಗಿ, ಅಂದ್ರೆ ಕಾರ್ತಿಕ ಮಾಸದಲ್ಲಿ ಇರುವಂತಹ ತುಳಸಿಯ ಮದುವೆ ಆಗಿರ್ಬಹುದು, ಮತ್ತೆ ಈ ಯಾವ್ಯಾವ ಪೂಜೆ ತುಳಸಿಗೆ ಸಂಬಂಧಿತವಾಗಿದೆಯೋ ಅವೆಲ್ಲ ನಾವು ಪೂಜೆ ಮಾಡೋದ್ರಿಂದ, ದೈನಂದಿನವಾಗಿ ಪೂಜೆ ನಾವು ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ಅಲ್ಲಿ ಅನಿಷ್ಟ ಇರೋದಿಲ್ಲ ಅಂತ ಹೇಳ್ತಾರೆ. ನಿಷ್ಠ ಅನಿಷ್ಟ ಅಂತ ಹೇಳಿ. ಅನಿಷ್ಟ ಅಂತಂದ್ರೆ, ನಿಷ್ಠ ಅಂತಂದ್ರೆ ನಮ್ಗೆ ಏನು ಆಸೆ ಇರುತ್ತೋ ಅದೇ ಪ್ರಕಾರ ಆಗುವಂಥದ್ದು. ಅನಿಷ್ಟ ಅಂದ್ರೆ ನಮ್ಗೆ ಏನ್ ಬೇಡವೋ, ದುಃಖಕರವಾದದ್ದು, ದುಃಖ ಅಂತ ದುಃಖದ ಒಂದು ಏನು ಘಟನೆಗಳು ನಡೆಯುವಂಥದ್ದು, ದಿನಗಳು ಬರುವಂಥದ್ದು. ಹೀಗೆ ಅನಿಷ್ಟ ದಿನ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನಾವು ಎಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವೋ ಅಷ್ಟೇ ತೀರ್ಥಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರಗಳನ್ನು ನಾವು ನಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನ ನೆಟ್ಟಾಗ ನಮ್ಮ ಒಂದು ಮನೆಯೂ ಕೂಡ ತೀರ್ಥಕ್ಷೇತ್ರದಷ್ಟೇ ಪವಿತ್ರವಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಎಲ್ಲಿ ಮನೆಯಲ್ಲಿ ನಾವು ತುಳಸಿ ಗಿಡವನ್ನ ನೆಟ್ಟಿರ್ತೇವೆ ಆ ಬೇರುಗಳ ಹತ್ತಿರ, ಅಂದ್ರೆ ಆ ತುಳಸಿ ಗಿಡ ಇರುತ್ತಲ್ಲ ಬೇರುಗಳ ಹತ್ತಿರ ಸಾಕಷ್ಟು ಮಣ್ಣು ಇರುತ್ತೋ, ತುಂಬಾನೇ ಮಣ್ಣು ಅಲ್ಲಿ ಏನಾದ್ರು ಹಾಕಿದ್ರೆ ಅಲ್ಲಿ ದೇವತೆಗಳ ವಾಸ ಇರುತ್ತೆ ಅಂತ. ಏನಿದ್ರೆ ಅರ್ಥ ತುಂಬಾ ಮಣ್ಣು ಅಂತಂದ್ರೆ, ಈಗ ನಾವು ಪ್ಲಾಸ್ಟಿಕ್ ಪಾಟ್ ಅನ್ನ ಬಳಸ್ತೇವೆ. ಹೇಗಿರುತ್ತೆ ಅದು ಶೇಪ್? ಒಂದು ಟ್ರ್ಯಾಂಗಲ್ ನಲ್ಲಿನೂ ಇರಲ್ಲ ಅದು, ಸಿಲಿಂಡರು ಇರಲ್ಲ. ಸೊ ಅದು ಹೇಗೇನೋ ಇರ್ಬೋದು, ಸಿಲಿಂಡರ್ ರೂಪದಲ್ಲಿ ಇರ್ಬೋದು ಅಥವಾ ಚೌಕಾಕಾರನೂ ಆಗಿರ್ಬೋದು. ಹೀಗೆ ನಾವು ನೋಡಿ ಆ ಮಣ್ಣನ್ನ ಅಲ್ಲಿ ಏನು ಒಂದು ಗಿಡವನ್ನ ನೆಡ್ತೇವೆ. ಹಾಗಾದ್ರೆ ಅಲ್ಲಿ ಮಣ್ಣು ಇರೋದು ಎಷ್ಟು? ಬೇರುಗಳು ಹೋಗೋದು ಕೆಳಗಡೆ. ಪಾಟ್ ಇಷ್ಟು ದೊಡ್ಡದು ಇತ್ತಂತಂದ್ರೆ ಮೇಲೆ ಗಿಡ ಇರುತ್ತೆ, ಅದ್ರ ಬೇರುಗಳು ಮಧ್ಯೆ ಬಂದಿರುತ್ತೆ, ಕೆಳಗಡೆ ಬಂದಿರುತ್ತೆ. ಮತ್ತೆ ಕೆಳಗಡೆ ಮಣ್ಣೇ ಇರೋದಿಲ್ಲಲ್ಲ, ಅಲ್ಲೇ ಅಷ್ಟೇ ಹರಡ್ಬೇಕಲ್ಲ ಅದು. ಸೊ ಹೀಗೆ ಪಾಟ್ಗಳಲ್ಲಿ ಏನಾಗುತ್ತೆ, ಅನಾನುಕೂಲತೆ ಆಗುತ್ತೆ. ಅದಕ್ಕೆ ಅಲ್ಲಿ ಬೇರುಗಳನ್ನ ಹರಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ತುಳಸಿ ಕಟ್ಟೆಯನ್ನ ಮಾಡ್ತಾರೆ. ಗೊತ್ತು, ಹಳೆ ಕಾಲದಲ್ಲಿ ನಿಮ್ಗೆ ಈಗೂ ಕೂಡ ಎಲ್ಲರ ಮನೆಯಲ್ಲಿ ಇರಬಹುದು, ತುಳಸಿ ಕಟ್ಟೆಯನ್ನ ಮಾಡಿರ್ತಾರೆ. ಮಣ್ಣಿಂದ ಮಾಡಿರೋದ್ರಲ್ಲಿ ತುಂಬಾ ಒಳ್ಳೇದು. ಅದರಲ್ಲಿ ಜೂಟನ್ನ ನೀವು ಹಾಕಿ ಅದ್ರಲ್ಲಿ ಮಣ್ಣು ಹಾಕಿದ್ರು ಕೂಡ ಅದು ತುಂಬಾ ಒಳ್ಳೇದು. ಆದ್ರೆ ಸಿಮೆಂಟಿನಿಂದ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ, ತುಳಸಿ ಕಟ್ಟೆಯನ್ನ ಮಾಡ್ಬಾರ್ದು. ಮತ್ತೆ ಪ್ಲಾಸ್ಟಿಕ್ ಪಾಟ್ ನಲ್ಲಿಯೂ ಕೂಡ ಇಡ್ಬೇಡಿ. ಹೀಗೆ ಪಾಟ್ ನಲ್ಲಿ ಇಟ್ಟಾಗ ಏನಾಗುತ್ತೆ, ಅದಕ್ಕೆ ತುಂಬಾ ಜಾಗ ಸಿಗಲ್ಲ. ಮತ್ತೆ ತುಳಸಿ ಕಟ್ಟೆ ಎಷ್ಟು ಇರುತ್ತೆ, ದೊಡ್ಡದಾಗಿರುತ್ತೆ, ಹೌದಾ, ಇಷ್ಟು ಎತ್ತರವಾಗಿ ಇರುತ್ತೆ. ಯಾಕಂದ್ರೆ ನಾವು ನಿಂತು ಪೂಜೆ ಮಾಡ್ಬೇಕಲ್ಲ, ಹಾಗಾಗಿ ನಾವು ಚಿಕ್ಕದ್ ಮಾಡಲ್ಲ, ಎತ್ತರನೇ ಮಾಡಿರ್ತೇವೆ. ಮನೆ ಮುಂದ್ಗಡೆ, ಬ್ರಾಹ್ಮಣರ ಮನೆ ಮುಂದ್ಗಡೆ ನಾವು ನೋಡ್ತೇವೆ ಎಷ್ಟೊಂದು ಅಂಗಳ ಇರುತ್ತೆ. ಅಂಗಳದಲ್ಲಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಎತ್ತರದಷ್ಟು ಆ ಒಂದು ಕಟ್ಟೆ ಇರುತ್ತೆ. ಆ ಎತ್ತರವಾದ ಕಟ್ಟೆಯಲ್ಲಿ ಕೆಳಗಡೆ ಪೂರ್ಣ ಏನಿರುತ್ತೆ, ಮಣ್ಣೇ ಇರುತ್ತೆ. ಸೊ ಮೇಲ್ ಮಾತ್ರ ಗಿಡ. ಹಾಗಾದ್ರೆ ಬೇರು ಆಳವಾಗಿ ಬೆಳಿಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಇದರ ಅರ್ಥ ಮಣ್ಣು ತುಂಬಾ ಇರುತ್ತೆ ಅಂತ ಹೇಳಿ. ಹಾಗೆ ಈ ತುಳಸಿ ಕಟ್ಟೆ, ಮನೆ ಅಂದ್ರೆ ಏನು, ತುಳಸಿ ಕಟ್ಟೆ ಅಂತ ಅರ್ಥ. ಬೇರುಗಳ ಹತ್ರ ಎಷ್ಟು ಮಣ್ಣಿರುತ್ತೋ ಅಲ್ಲಿ ದೇವತೆಗಳು ವಾಸವಾಗ್ತಾರೆ, ಎಲ್ಲಾ ದೇವತೆಗಳು ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ತುಳಸಿಯ ಸುಗಂಧವನ್ನು ಪಡೆಯುವವ ಶುದ್ಧನಾಗಿರ್ತಾನೆ. ತುಳಸಿಯ ಸುಗಂಧ ಪಡಿಬೇಕು ಅಂತ ಹೇಳಿ ನಾವು ಹೋಗಿ ತುಳಸಿಗೆ ಮೂಗನ್ನ ಹಚ್ಚಿ ನೋಡೋದಲ್ಲ, ಅಥವಾ ಅದನ್ನ ಕಿತ್ತು ಮಾಡಿ ನಾವು ವಾಸನೆಯನ್ನ ನೋಡೋ ಹಾಗಿಲ್ಲ. ಅದು ತನ್ನಿಂತಾನೇ ಆ ಸುಗಂಧ ನಮ್ಗೆ ಬರುತ್ತೆ ಆ ಗಾಳಿಯ ಮೂಲಕ. ಮತ್ತೆ ತುಳಸಿಯನ್ನ ಬಿಟ್ಟು ಕೃಷ್ಣನಿಗೆ ಹೂವು ನೈವೇದ್ಯ ಚಂದನ ಲೇಪನ ನೀವು ಮಾಡಿದ್ರು ಕೂಡ ವ್ಯರ್ಥ. ತುಳಸಿ ಇಲ್ಲದೆ ನೀವೇನಾದ್ರೂ ಹೂವು ನೈವೇದ್ಯ ಚಂದನ ಲೇಪನವನ್ನ ಕೃಷ್ಣನಿಗೆ ಕೊಟ್ರೆ ಅದು ಯಾವ್ದಕ್ಕೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಆಮೇಲೆ ನಿಮ್ಮ ಆಧ್ಯಾತ್ಮಿಕ ಕುಂಠಿತವಾಗುತ್ತೆ. ಮತ್ತೆ ನಿಮ್ಗೆ ಅನ್ಸುತ್ತೆ, ನಾನು ಎಷ್ಟೊಂದು ಪೂಜೆ ಮಾಡ್ತೇನೆ ಆದ್ರೂ ಕೂಡ ನನಗೆ ಇದ್ರ ಒಂದು ಲಾಭ ಸಿಗ್ತಾ ಇಲ್ಲ ಅಂತ ಹೇಳಿ. ಲಾಭಕ್ಕಾಗಿ ನಾವು ಮಾಡ್ಬಾರ್ದು.
ಆದ್ರೂ ಕೂಡ ಕೆಲವೊಂದು ಸಮಯದಲ್ಲಿ ಆ ಅದರ ಅವಶ್ಯಕತೆನೂ ಇರುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ತಮ್ಮ ಆರೋಗ್ಯವನ್ನು ಕೂಡ ಅವರು ಕಾಪಾಡ್ಕೊಳ್ಬೇಕಾಗತ್ತೆ. ಅಂತ ಸಮಯದಲ್ಲಿ ನಮ್ಗೆ ಅನ್ಸಿದಾಗ ಆ ಇದು ತುಳಸಿ ಇಲ್ಲದೆ ಇದ್ರೆ ಅದೆಲ್ಲವೂ ಕೂಡ ನಾವು ಮಾಡುವಂತ ಪೂಜೆ ವ್ಯರ್ಥ. ಯಾರು ದಿನನಿತ್ಯ ತುಳಸಿ ಪತ್ರಗಳಿಂದ ಕೃಷ್ಣನ ಪೂಜೆ ಮಾಡ್ತಿರೋ ಅವರೆಲ್ಲರೂ ಕೂಡ ಇಲ್ಲಿ ಹೇಳುವ ಹಾಗೆ ಜಪ, ತಪ, ದಾನ, ಧರ್ಮ, ಯಜ್ಞಗಳ ಫಲ ಪ್ರಾಪ್ತಿ ಆಗುತ್ತೆ. ನೀವು ತಪಸ್ ಮಾಡೋ ಅವಶ್ಯಕತೆ ಇಲ್ಲ, ದಾನ ಮಾಡೋ ಅವಶ್ಯಕತೆ ಇಲ್ಲ, ಯಜ್ಞ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ಮಾಡ್ಬಾರ್ದು ಅಂತ ಇಲ್ಲ. ಆದ್ರೆ ನೀವು ದಿನ ಪೂಜೆ ಮಾಡಿದ್ರೆ ಇದಕ್ಕೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ನಿಮ್ಗೆ ಪ್ರಾಪ್ತಿ ಆಗುತ್ತೆ ಈ ತುಳಸಿಯನ್ನ ದಿನನಿತ್ಯ ನೀವು ಶ್ರೀಕೃಷ್ಣನಿಗೆ ಅರ್ಪಿಸೋದ್ರಿಂದ. ಅವರಿಗೆ ಇತರ ಕಾರ್ಯ ಮಾಡುವ ಅವಶ್ಯಕತೆ ಇಲ್ಲ. ಅಂದ್ರೆ ಇವು ಮೇಲೆ ಹೇಳಿರುವಂತಹ ದಾನ, ತಪಸ್ಸು, ದಾನ, ಯಜ್ಞಗಳು ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಎಲ್ಲ ಶಾಸ್ತ್ರಗಳ ಸಾರದ ಅನುಭೂತಿಯಾಗುತ್ತದೆ. ಶಾಸ್ತ್ರಗಳಲ್ಲಿ ಏನೇನೆಲ್ಲ ಹೇಳಿದಾರೋ ಅದು ಎಲ್ಲರ ಒಂದು ಅನುಭವ ಕೂಡ ಆಗುತ್ತೆ ಅವರಿಗೆ. ಯಾರು ಹೇಳ್ಬೇಕಾಗಿಲ್ಲ ಅವ್ರಿಗೆ. ಅದರ ಒಂದು ಜ್ಞಾನ ಅವರು ತೆಗೆದುಕೊಳ್ಬೇಕಾಗಿಲ್ಲ. ಅವ್ರಿಗೆ ಏನಾಗುತ್ತೆ, ಸ್ವತಃ ತಮ್ಮ ಅನುಭವಕ್ಕೆ ಬರುತ್ತೆ. ತಾವು ಮಾಡುವಂತಹ ಪೂಜೆಯಿಂದ ತಮ್ಮ ಜೀವನದಲ್ಲಿ ಅವರಿಗೆ ಅದರ ಒಂದು ಮಹಿಮೆ ಅನುಭವಕ್ಕೆ ಬರುತ್ತೆ. ಮತ್ತೆ ಯಾವ ವ್ಯಕ್ತಿ ಶ್ರೀಕೃಷ್ಣನಿಗೆ ಅರ್ಪಿಸಿದ ತುಳಸಿಯನ್ನು ತನ್ನ ಬಾಯಲ್ಲಿ ಹಾಕುತ್ತಾನೋ ಅಥವಾ ತಲೆಯ ಮೇಲೆ ಧಾರಣ ಮಾಡುತ್ತಾನೋ ಅಂಥವರು ಕೃಷ್ಣಧಾಮಕ್ಕೆ ಹೋಗುತ್ತಾರೆ ಅಂತ. ಕೃಷ್ಣನಿಗೆ ಅರ್ಪಿಸಿದಂತಹ ತುಳಸಿ ಅದನ್ನ ನಾವು ಉಪಯೋಗಿಸಬಹುದು ಕಷಾಯ ಮಾಡ್ಲಿಕ್ಕೆ ಅಂತ ಹೇಳಿ, ನೈವೇದ್ಯದಲ್ಲಿ ಹಾಕಿದಂತಹ ತುಳಸಿ. ಹೀಗೆ ತಲೆಯ ಮೇಲೆ ನಾವು ಧಾರಣ ಮಾಡುವಂಥದ್ದು. ಮತ್ತೆ ಹೆಚ್ಚುವರಿ ಏನಾದ್ರೂ ತುಳಸಿ ದಳಗಳಿತ್ತು ಅಂತಂದ್ರೆ ಸೊ ಅಂತವ್ರು ಕೃಷ್ಣಧಾಮಕ್ಕೆ ಹೋಗ್ತಾರೆ. ನಿನ್ನೆ ನಾವು ತಿಳ್ಕೊಂಡಿರೋ ಹಾಗೆ ಯಾವ ವ್ಯಕ್ತಿ ಮೃತ್ಯುವಿನ ಒಂದು ಸಮಯದಲ್ಲಿ ಇರ್ತಾನೋ, ಮೃತ್ಯು ಅವನಿಗೆ ಹತ್ತಿರವಾಗಿರುತ್ತೋ ಅವಾಗ ಅವನ ಒಂದು ಜುಟ್ಟ ಅಂತ ಹೇಳ್ತೇವೆ ಇಲ್ಲಿರುವಂತಹ ಅಲ್ಲಿ ಒಂದು ಹೂವನ್ನ ತುಳಸಿ ದಳವನ್ನ ಅವನು ಇಟ್ಕೊಂಡಾಗ ಅವನ ಮರಣ ಆದ್ರೆ ಅವನು ಕೃಷ್ಣಧಾಮಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಈ ಪಾಪಗಳಿಂದ ಮುಕ್ತಿಯನ್ನ ಪಡಿತಾನೆ. ಕಲಿಯುಗದಲ್ಲಿ ಯಾವ ವ್ಯಕ್ತಿಯು ತುಳಸಿಯ ಪೂಜೆ, ಸ್ಮರಣೆ, ತುಳಸಿಯನ್ನು ಬೆಳೆಸುವುದು, ಜಪ, ತಪ ಮಾಡುವುದರಿಂದ ಅವರ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗತ್ತೆ. ತುಳಸಿಯ ಪೂಜೆ, ತುಳಸಿ ಸ್ಮರಣೆ ಮತ್ತೆ ತುಳಸಿ ಬೆಳೆಸೋದು. ಸೊ ಎಲ್ಲವುಗಳಿಂದ ಕೂಡ ನಾವು ಎಷ್ಟೇ ಜನ್ಮಗಳ ನಮ್ಮ ಪಾಪ ಇದ್ರೂ ಕೂಡ ಅದು ನಾಶವಾಗುತ್ತೆ. ನಾವು ಒಂದೇ ದಿನದಲ್ಲಿ ನಾವು 10,000 ವರ್ಷಗಳಿಗೆ ಆಗುವಷ್ಟು ಒಂದು ಪಾಪವನ್ನ ಮಾಡಿರ್ತೀವಂತೆ. ಹಾಗಾದ್ರೆ ಎಷ್ಟು ಸುಟ್ಟು ಭಸ್ಮ ಆಗ್ಬೇಕು ಅದು. ನಮ್ಮ ಇಡೀ ಜೀವನ ಇದ್ರೂ ಕೂಡ ಇಡೀ ಜೀವನ ನಾವು ತುಳಸಿ ಪೂಜೆ ಮಾಡಿದ್ರು ಕೂಡ ಭಸ್ಮ ಆಗೋದೇ ಇಲ್ಲ. ಹಾಗಾಗಿ ಹಂತ ಹಂತವಾಗಿ ನಾವು ಈ ಪಾಪಗಳನ್ನು ಕೂಡ ಕಡಿಮೆ ಮಾಡ್ಬೇಕು, ಪಾಪದ ಕಾರ್ಯಗಳನ್ನು. ಮತ್ತೆ ಜೊತೆಗೆ ಈ ನಮ್ಮ ಪಾಪಗಳನ್ನು ಕೂಡ ನಾಶ ಮಾಡ್ಕೊಂಡಾಗ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ನಮ್ಗೆ ಭಗವಂತನ ಕರುಣೆ ಸಿಗುತ್ತೆ. ಮತ್ತೆ ತ್ವರಿತವಾಗಿ ಕೃಷ್ಣಧಾಮ ಪ್ರಾಪ್ತಿಯಾಗಬಹುದು. ಯಾರು ತುಳಸಿ ದಳಗಳಿಂದ ಕೃಷ್ಣನನ್ನ ಪೂಜಿಸ್ತಾರೋ ಅವರು ತಮ್ಮ ಪೂರ್ವಜರನ್ನು ಜನ್ಮ ಮೃತ್ಯುಗಳ ಚಕ್ರದಿಂದ ಮುಕ್ತ ಮಾಡ್ತಾರೆ ಅಂತ ಹೇಳ್ತಾರೆ. ಕೇವಲ ನಾವು, ನಮ್ಮ ಮನೆಯವರು, ಜೀವಂತ ಇರುವವರು ಅವ್ರಿಗಷ್ಟೇ ಅಲ್ಲ, ಯಾರು ಈ ಲೋಕವನ್ನ ಬಿಟ್ಟಿದ್ದಾರೆ ನಮ್ಮ ಪಿತೃಗಳು ಅಂತ ಹೇಳ್ತೇವೆ. ಪಿತೃಗಳಂದ್ರೆ ಪಿತೃದೇವತೆಗಳು ಅವ್ರಗಳನ್ನ ನಿಯಂತ್ರಿಸ್ತಾ ಇರ್ತಾರೆ. ಅಂತವರನ್ನು ಕೂಡ ನಾವು ಏನೇ ಅವರು ಪಾಪಗಳು ಮಾಡಿದ್ರು ಕೂಡ ಆ ಪಾಪಗಳಿಂದ ಅವರನ್ನ ಮುಕ್ತಿ ಮಾಡುತ್ತೆ. ಮತ್ತೆ ಜೊತೆಗೆ ಈ ಜನ್ಮ ಮೃತ್ಯುಗಳ ಚಕ್ರದಿಂದ ನಾವು ಕೂಡ ಮುಕ್ತವನ್ನ ಮಾಡಬಹುದು, ಮುಕ್ತಿಯನ್ನ ಕೊಡಬಹುದು ಅವರಿಗೆ. ಮತ್ತೆ ಯಾರು ಈಗಾಗ್ಲೇ ನಾವೆಲ್ಲ ಓದ್ತಾ ಇದ್ದೀವಿ ತುಳಸಿ ಮಹಿಮೆಯನ್ನ. ಈಗೆಲ್ರು ಕೂಡ ನೀವು ಸ್ಮರಿಸ್ತಾ ಇದ್ದೀರಾ, 43 ಜನ ಇದ್ದೀರಾ, ಎಲ್ರು ಕೂಡ ಕೇಳ್ತಾ ಇದ್ದೀರಾ ಇದನ್ನ. ತುಳಸಿ ಮಹಿಮೆಯನ್ನ ಯಾರ್ಯಾರು ಈಗ ಕೇಳ್ತಾ ಇದ್ದೀರೋ, ಯಾರ್ಯಾರು ಸ್ಮರಿಸ್ತಾ ಇದ್ದೀರೋ, ಮತ್ತೆ ಇದನ್ನ ಯಾರಿಗೆ ಬೇರೆಯವ್ರಿಗೆ ನೀವು ಹೇಳ್ತಿರೋ ಅವರು ಪುನಃ ಜನ್ಮವನ್ನ ಪಡೆಯೋದಿಲ್ಲ ಅಂತ ಹೇಳಿ ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಇದನ್ನ ನಮ್ಗೆ ಶ್ರೀಲ ಪ್ರಭುಪಾದವರು ನಮ್ಗೆ ಉಲ್ಲೇಖಿಸಿದ್ದಾರೆ. ಇದನ್ನ ನಾನು ಕಳಿಸ್ತೇನೆ, ಪಾಶ್ಚಾತ್ಯ ದೇಶಗಳಲ್ಲಿ ಹೇಗೆ ಈ ತುಳಸಿಯನ್ನ ನೆಡಲಾಯ್ತು ಅನ್ನೋದನ್ನ. ಮತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ತುಳಸಿಯ ಪ್ರಸಾರ ಹೇಗಾಯ್ತು ಶಿಲಾ ಪ್ರಭುಪಾದವರ ಕಡೆಯಿಂದ, ಮತ್ತೆ ಅದರ ವರ್ಣನೆ ಪಾಶ್ಚಾತ್ಯ ದೇಶವರು ಹೇಗೆ ಮಾಡಿದ್ರು ಅನ್ನೋದು ಚೆನ್ನಾಗಿದೆ. ಅದನ್ನ ನಾನು ಇವತ್ತು ಕಳಿಸ್ತೇನೆ ಗ್ರೂಪ್ ಅಲ್ಲಿ, ನೀವು ನೋಡ್ಕೊಳ್ಳಿ, ಓದ್ಕೊಳ್ಳಿ ಅದನ್ನ. ಯಾರ್ಯಾರು ಹೇಗೆ ಬೆಳೆಸಿದ್ರು ಅನ್ನೋದನ್ನ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಮುಂದೆ ಈ ಶ್ರೀ ವೃಂದಾದೇವ್ಯಾಷ್ಟಕಂ ಅಂತ, ವೃಂದಾದೇವಿಯ ಅಷ್ಟಕಂ ಅಂತ ಹೇಳ್ತಾರೆ. ಇದು ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು
ಬರೆದಿರುವಂಥದ್ದು. ಇಲ್ಲಿ ಕೂಡ 8 ಮಂತ್ ಶ್ಲೋಕಗಳನ್ನ ನಾವು ಕಾಣ್ತೇವೆ. ಅದರ ಜೊತೆಗೆ ಅರ್ಥ ಕೂಡ ಇದೆ. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಗಾಂಗೇಯ ಚಾಪೇಯತ ಡಿ ಯಪ್ ಗಾಂಗೇಯ ಚಾಪೇಯತ ಯಪ್ ಎತಡಿ ದ್ವಿನಿದಿಂತರೋಚಿಃ ಪ್ರವಾಹ ಸ್ನಾಪಿತಾಂ ವಂದೇ ಬಂಧುಕ ಬನ್ಯ ದುತಿ ಬಂಧುಕ ವನದ್ಯುತಿಂ ದಿವ್ಯವಾಸೋ ವೃಂದೇ ನಮಸ್ತೆ ಚರಣಾರವಿಂದಂ. ಇದರರ್ಥ ಹೇ ವೃಂದಾದೇವಿ, ನಾನು ನಿಮ್ಮ ಚರಣ ಕಮಲಗಳಿಗೆ ನಮಸ್ಕರಿಸುವೆ. ನೀವು ನಿಮ್ಮ ತೇಜದಿಂದ ಸ್ನಾನ ಮಾಡಿ ಹೊರಟಿರುವಿರಿ. ಆ ತೇಜ ವಿದ್ಯುಲ್ಲತೆ ಮತ್ತು ಬಂಗಾರ ವರ್ಣದ ಚಂಪಕ ಹೂವಿನ ತೇಜವನ್ನು ಸಹ ನಾಚಿಸುತ್ತೆ. ನಿಮ್ಮ ವಸ್ತ್ರಗಳು ಪುಷ್ಪಗಳ ಮಿತ್ರರಾಗಿವೆ. ಬಿಂಬಾಧರೋದಿತ ವರಂ ಇದೆ ನೆಕ್ಸ್ಟ್ ಶ್ಲೋಕ ಇದೆ. ನಿಮ್ಮ ವಸ್ತ್ರಗಳು ಪುಷ್ಪಗಳ ಮಿತ್ರರಾಗಿವೆ ಅಂತ ಹೇಳಿ. ಅಂದ್ರೆ ಇಲ್ಲಿ ವರ್ಣನೆ ಮಾಡಲಾಗಿದೆ ಹೇಗಿದೆ ಈ ಒಂದು ತುಳಸಿ ಗಿಡ ಅಂತ ಹೇಳಿ, ಎಷ್ಟು ತೇಜಸ್ಸಿನಿಂದ ತುಂಬಿದೆ, ಹೇಗೆ ಇದರ ಮೈ ಬಂಗಾರ ವರ್ಣದ ಚಂಪಕ ಹೂವಿನಂತೆ ತೇಜವಾಗಿದೆ, ಆ ತೇಜಸ್ಸನ್ನು ಕೂಡ ನಾಚಿಸ್ತಾ ಇದೆ. ಮತ್ತೆ ನಿಮ್ಮ ವಸ್ತ್ರಗಳು ಪುಷ್ಪಗಳ ಮಿತ್ರರಾಗಿವೆ ಅನ್ನೋದನ್ನ ಹೇಳುತ್ತೆ. ಬಿಂಬಾಧರೋದಿತ ವರ ಮಂದಹಾಸ್ಯ ನಾಸಾಗ್ರಮ ಉಕ್ತ ದ್ಯುತಿ ದೀಪಿತಾಸೆ ವಿಚಿತ್ರ ರತ್ನಾಭರಣ ಶ್ರೀಯಾಢ್ಯೆ ವೃಂದೇ ನಮಸ್ತೆ ಚರಣಾರವಿಂದಂ. ಬಿಂಬಾಧರೋದಿತ್ವರಮಂದಹಾಸ್ಯ ನಾಸಾಗ್ರಮುಕ್ತಾದ್ಯುತಿದೀಪಿತಾಸೆ ವಿಚಿತ್ರರತ್ನಾಭರಣ ಶ್ರೀಯಾಢ್ಯೆ ವೃಂದೇ ನಮಸ್ತೆ ಚರಣಾರವಿಂದಂ. ಇದರರ್ಥ, ಹೇ ವೃಂದಾದೇವಿ, ನಾನು ನಿಮ್ಮ ಚರಣ ಕಮಲಗಳಿಗೆ ನಮಸ್ಕರಿಸುವೆ. ನಿಮ್ಮ ನಾಶಿಕದ ಅಗ್ರಭಾಗದಲ್ಲಿ ಸುಶೋಭಿಸುವ ಮೂಗುತಿ ಮತ್ತು ನಿಮ್ಮ 2 ತುಟಿಗಳ ಮೇಲೆ ಅದ್ವಿತೀಯ ಮೃದು ಹಾಸ್ಯವು ನಿಮ್ಮ ಮುಖಮಂಡಲವನ್ನು ಪ್ರಕಾಶಮಾನವಾಗಿಡುತ್ತದೆ. ತಾವು ಧಾರಣ ಮಾಡಿದ ಅದ್ಭುತ ಮತ್ತು ವರ್ಣರಂಜಿತ ರತ್ನ ಮತ್ತು ಆಭೂಷಣಗಳಿಂದ ಸೌಂದರ್ಯವು ಸಮೃದ್ಧವಾಗಿ ಕಂಗೊಳಿಸುತ್ತಿದೆ ಅಂತ ಹೇಳ್ತಾರೆ ಸೌಂದರ್ಯದ ಕುರಿತು. ಸಮಸ್ತ ವೈಕುಂಠ ಶಿರೋಮಣೌ ಶ್ರೀಕೃಷ್ಣಸ್ಯ ವೃಂದಾವನ ಧನ್ಯಧಾಮ್ನಿ ದತ್ತಾಧಿಕಾರೇ ವೃಷಭಾನುಪುತ್ರ್ಯ ವೃಂದೇ ನಮಸ್ತೆ ಚರಣಾರವಿಂದೇ. ಇಲ್ಲಿ ಮತ್ತೆ ನಾವು ಈ ವೃಂದಾದೇವಿಯ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ, ರಾಜ ವೃಷಭಾನುವನ ಪುತ್ರಿ ಶ್ರೀಮತಿ ರಾಧಾರಾಣಿಯು ತಮಗೆ ಶ್ರೀಕೃಷ್ಣನ ಐಶ್ವರ್ಯ ಮತ್ತು ಶುಭ ಧಾಮವಾದ ವೃಂದಾವನದ ಏಕಛತ್ರ ಶಾಸಕಳನ್ನಾಗಿ ಮಾಡಿದ್ದಾನೆ. ಅಂದ್ರೆ ಈ ತುಳಸಿ ದೇವಿಯನ್ನ ವೃಂದಾವನದ ಒಬ್ಬ ಮುಖ್ಯ ನಿರ್ದೇಶಕಿ ಅವಳು. ಅಲ್ಲಿ ಎಲ್ಲವನ್ನ ನೋಡ್ಕೊಳ್ಳೋಳು ಅವಳೆ. ರಾಧಾರಾಣಿಯರಿಗೆ ಏನೇನ್ ಬೇಕೋ ಅದನ್ನೆಲ್ಲ ತನ್ನ ಸಹಚರರಾದಂತಹ ಗಿಳಿಗಳಿಗೆ ಹೇಳಿ ಮಾಡಿಸೋಳು ಅವಳೆ. ಹಾಗಾಗಿ ಈ ಶಾಸಕಳನ್ನಾಗಿ ಮಾಡಿದ್ದಾನೆ. ವೃಂದಾವನ ಧಾಮವು ಸಮಸ್ತ ವೈಕುಂಠದ ಶಿರೋಮಣಿಯಾಗಿದೆ. ತ್ವದಾಜ್ಞೆಯ ಪಲ್ಲವ ಪುಷ್ಪ ಭೃಂಗ ಮೃಗಾದಿಭಿರ್ಮಾಧವ ಕೇಲಿ ಕುಂಜಃ ಮಧ್ವಾದಿಭಿರ್ಭಾತಿ ವಿಭೂಷ್ಯಮಾಣೇ ವೃಂದೇ ನಮಸ್ತೆ ಶರಣಾರವಿಂದಂ.
ಚರಣಾರವಿಂದಂ. ಮತ್ತೆ ನಿನ್ನ ಚರಣ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ನಿಮ್ಮ ಆದೇಶದ ಮೇರೆಗೆ ಎಲ್ಲಿ ಮಾಧವನು ತನ್ನ ಲೀಲೆಯನ್ನ ಮಾಡ್ತಾನೋ, ವನವು ಅಲ್ಲಿ ರಮಣೀಯ ಭ್ರಮರಗಳು, ಜಿಂಕೆಗಳು ಮತ್ತು ಇತರ ಪಶು ಪಕ್ಷಿಗಳು, ಹೂ ಗಿಡಗಳು ಹಾಗೂ ಹೂ ಗಿಡಗಳು ಸುಸಜ್ಜಿತವಾಗಿರುತ್ತವೆ ಅಂತ, ಅಂದ್ರೆ ರೆಡಿ ಆಗಿರುತ್ತೆ. ಎಲ್ಲಿ ಭಗವಂತ ಲೀಲೆ ಮಾಡೋನು ಇರ್ತಾನೋ ಅಲ್ಲಿ ಎಲ್ಲವೂ ಕೂಡ ರೆಡಿ ಆಗಿರುತ್ತೆ. ಆ ಲೀಲೆ ಭಗವಂತ ಮಾಡ್ಲಿಕ್ಕೆ ಎಲ್ಲವೂ ಕೂಡ ಸಜ್ಜಾಗಿರುತ್ತೆ ಅಂತ ಹೇಳ್ತಾನೆ. ತ್ವದೀಯ ದೂತ್ಯೇನ ನಿಕುಂಜಯೋನೋ ರತ್ಯುಕ್ತಯೋ ಕೇಲಿ ವಿಲಾಸ ಸಿದ್ಧಿಃ ತ್ವತ್ಸೌಭಗಂ ಕೇನ ನಿರುಚ್ಯತಾಂ ತದ್ ವೃಂದೇ ನಮಸ್ತೆ ಚರಣಾರವಿಂದಂ. ಹೀಗೆ ವೃಂದೇ ನಿನ್ನ ಚರಣಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ನಿಮ್ಮ ಸೌಭಾಗ್ಯದ ವರ್ಣನೆಯನ್ನು ಯಾರಿಗೆ ತಾನೇ ಮಾಡಲು ಸಾಧ್ಯ? ಯೌವನದಿಂದ ಪರಿಪೂರ್ಣರಾದ ರಾಧಾಕೃಷ್ಣರು ವೃಂದಾವನದಲ್ಲಿಯ ವನದಲ್ಲಿ ವಿಹಾರ ಮಾಡುತ್ತಿರುವಾಗ ಅವರ ಶೃಂಗಾರಯುಕ್ತ ಲೀಲೆಗಳನ್ನು ಸಂಪೂರ್ಣವಾಗಿ ನಮಗೆ ತಿಳಿಸುವ ನೀವೇ ಶ್ರೀಕೃಷ್ಣನ ದೂತರಾಗಿರುವಿರಿ. ಅಂದ್ರೆ ಈ ವೃಂದಾವನದಲ್ಲಿ ರಾಧಾಕೃಷ್ಣರ ಲೀಲೆಗಳು ತಿಳಿಯೋದ್ರು ಯಾರಿಂದ? ಕೇವಲ ತುಳಸಿ ವೃಂದೆಯಿಂದ. ಹಾಗಾಗಿ ನೀವೇ ಧನ್ಯರು ಅಂತ ಹೇಳ್ತಾರೆ. ರಾಸಾಭಿಲಾಷೋ ವಸತಿ ಚ ಬೃಂದಾವನೇ ತದೀಶಾಂಗ ಗಸರೋಜಸಿ. ರಾಸಾಭಿಲಾಷೋ ವಸತಿಶ್ಚ ವೃಂದಾವನೇ ತದೀಶಾಂಗ ಗಸರೋಜಸೇವ ಲಭ್ಯಾ ಚ ಪುಂಸಾಂ ಕೃಪಯಾ ತದೈವ ವೃಂದೇ ನಮಸ್ತೆ ಚರಣಾರವಿಂದಂ. ವೃಂದೇ ನಿನ್ನ ಚರಣ ಕಮಲಗಳಿಗೆ ನಮಸ್ಕರಿಸುತ್ತೇನೆ. ಯಾವ ಜೀವಿಗಳಿಗೆ ತಮ್ಮ ಚರಣ ಕಮಲಗಳ ಸೇವೆ ಮಾಡುವ ಭಾಗ್ಯ ಲಭಿಸುತ್ತೋ ಅವು ವೃಂದಾವನದಲ್ಲಿ ವಾಸ ಮಾಡುತ್ತವೆ. ಭಗವಂತನ ರಾಸ ನೃತ್ಯದ ಆಕರ್ಷಕ ಲೀಲೆಗಳನ್ನು ತಿಳಿಯುವ ಇಚ್ಛೆ ತಮ್ಮ ಕೃಪೆಯ ಮೇಲೆ ಅವಲಂಬಿತವಾಗಿದೆ. ಯಾರಿಗೆ ಈ ತುಳಸಿ ಗಿಡದ ವೃಂದೆಯ ಒಂದು ಕೃಪೆ ಸಿಗುತ್ತೋ ಅವರು ವೃಂದಾವನದಲ್ಲಿ ವಾಸಿಸುವಂತಹ ಭಾಗ್ಯ ಕಲ್ಪಿಸ್ತಾಳೆ ಅಂತ ಹೇಳ್ತಾರೆ. ತ್ವಂ ಕೀರ್ತಸ್ಯಸೆ ಸ್ವಾತಂತ್ರ್ಯ ವಿದ್ಭಿ ಲೀಲಾಭಿಧಾನ ಕಿಲ ಕೃಷ್ಣ ಶಕ್ತಿ ತವೈವ ಪೂರ್ತಿ ಸ್ತುಲಸೀಂದ್ರಲೋಕೆ ವೃಂದೇ ನಮಸ್ತೆ ಚರಣಾರವಿಂದಂ. ಹೇ ವೃಂದಾದೇವಿ, ನಾನು ನಿನ್ನ ಚರಣ ಕಮಲಗಳಿಗೆ ನಮಸ್ಕರಿಸುತ್ತೇನೆ. ಯಾವ ಜನರು ಸ್ವಾತಂತ್ರ್ಯಗಳಿಂದ ಅಧ್ಯಯನ ಮಾಡಿದ್ದ ಸಾತ್ವತಂತ್ರಗಳಿಂದ ಅಧ್ಯಯನ ಮಾಡಿದ್ದಾರೋ ಅವರು ನಿನ್ನ ಗುಣ ಗಾನವನ್ನು ಮಾಡುತ್ತಾರೆ. ನೀವು ಲೀಲೆಗಳನ್ನು ಸಂಪನ್ನಗೊಳಿಸುವುದಕ್ಕಾಗಿ ಭಗವಂತನಾದ ಶ್ರೀಕೃಷ್ಣನ ಶಕ್ತಿ ತಮ್ಮಲ್ಲಿದೆ ಮತ್ತು ಮಾನವ ಸಮಾಜದಲ್ಲಿ ತುಳಸಿ ದೇವಿ ಎಂದು ಸಂಬೋಧಿಸಲ್ಪಡುತ್ತೀರಿ ಅಂತ ಹೇಳ್ತಾರೆ. ಸಾತ್ವತಂತ್ರಗಳಿಂದ ಯಾರು ಅಧ್ಯಯನ ಮಾಡಿದಾರೋ ಅಂದ್ರೆ ಅಲ್ಲಿ ಸತ್ವಪೂರಿತವಾದಂತಹ ಒಂದು ಗುಣಗಳಿಂದ, ಮತ್ತೆ ಸ್ವಾಭಾವಿಕವಾಗಿ ಪುರಾಣಗಳಲ್ಲಿ ಇರೋ ಹಾಗೆ ಕೆಲವೊಂದು ತಂತ್ರಗಳು ಅಂತಂದ್ರೆ ಇಲ್ಲಿ ಸ್ಟ್ರಾಟಜಿ ಆ ತರ ಬರಲ್ಲ. ಸಾತ್ವತಂತ್ರ ಅಂದ್ರೆ ಪೂರ್ಣ ರೀತಿಯಾಗಿ ತಿಳ್ಕೊಂಡು ಅದರ ಒಂದು ಲಾಭಗಳನ್ನ ತಿಳ್ಕೊಂಡು ಒಂದು ಕಾಮ್ಯ ಕರ್ಮಗಳಿಗಾಗಿ ಅಲ್ಲ. ಸೊ ಅದಕ್ಕೆ ಸಾತ್ವತಂತ್ರದ ಅಧ್ಯಯನ. ಅವರು ನಿನ್ನ ಗುಣಗಾನವನ್ನ ಮಾಡ್ತಾರೆ. ಇಲ್ಲಾಂದ್ರೆ ಎಲ್ರೂ ಕೇವಲ ಅದ್ರ ಉಪಯೋಗಕ್ಕಾಗಿ ಮಾತ್ರ ಬಳಸ್ಕೊಳ್ತಾರೆ. ಮತ್ತೆ ಈ ಲೀಲೆಗಳನ್ನ ಸಂಪನ್ನಗೊಳಿಸುವುದಕ್ಕಾಗಿ ಭಗವಂತನಾದ ಶ್ರೀಕೃಷ್ಣ ಅಂದ್ರೆ ಭಗವಂತನ ಲೀಲೆ ಸಂಪನ್ನಗೊಳ್ಬೇಕು ಅಂತಂದ್ರೆ ಅದೇ ತುಳಸಿ ಕಾರಣ. ಹಾಗಾಗಿ ಮಾನವ ಸಮಾಜದ ಒಂದು ಕಲ್ಯಾಣಕ್ಕಾಗಿ ನೀನು ಇದೆಯಾ ಅಂತ ಹೇಳಿ ಇಲ್ಲಿ ತುಳಸಿ ದೇವಿ ಎಂದು ಸಂಬೋಧಿಸಲ್ಪಡುತ್ತೀರಿ ಅಂತ ಹೇಳ್ತಾರೆ. ವೃಂದಾದೇವಿ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ತುಳಸಿ ದೇವಿ ಎಂದು ಸಂಬೋಧಿಸಲ್ಪಡುತ್ತೀರಿ ಅಂತ. ಭಕ್ತ್ಯಾ ವಿಹೀನ ಅಪರಾಧ ಲಕ್ಷೇಹಿ ಕ್ಷಿಪ್ರಾಶ್ಚ ಕಾಮಾದಿತರಂಗ ಮಧ್ಯೆ ಕೃಪಾಮಯಿ ತ್ವಾಂ ಶರಣಂ ಪ್ರಪನ್ನೋ ವೃಂದೇ ನಮಸ್ತೆ ಚರಣಾರವಿಂದಂ.
ಹೇ ವೃಂದಾದೇವಿ, ನಾನು ನಿಮ್ಮ ಚರಣ ಕಮಲಗಳಿಗೆ ನಮಸ್ಕರಿಸುವೆ. ಯಾರು ಹರಿಭಕ್ತಿ ವಿಹೀನರಾಗಿದ್ದಾರೋ ಮತ್ತು ಯಾರು ತಮ್ಮ ಅಪರಾಧಗಳಿಂದ ಕಾಮ ಮತ್ತು ಇತರ ದುರ್ಗುಣಗಳ ಎಲೆಗಳಲ್ಲಿ ಒಗೆಯಲ್ಪಡುತ್ತಾರೋ ಅವರು ಸಹ ತಮಗೆ ಶರಣಾಗಬಹುದು. ಅಲ್ಲಿ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಏನು ಅಂದ್ರೆ ಹರಿಭಕ್ತ ವಿಹೀನ ಅಂದ್ರೆ ಅವ್ರಿಗೆ ಭಕ್ತಿಯಿಂದ ವಿಹೀನರಾದವರು, ಹೀನರಾದವರು ಅಂದ್ರೆ ವಂಚಿತರಾದವರು ಭಕ್ತಿಯಿಂದ. ಮತ್ತೆ ಯಾರು ಈಗ ಕಾಮಾಭಿಲಾಷೆ, ಕಾಮ ಅಂದ್ರೆ ಎಲ್ಲಾ ತರದ ಕಾಮ, ಎಲ್ಲ ತಮ್ಮ ಒಂದು ಐಂದ್ರಿಯ ಸುಖ, ಈ ಇಂದ್ರಿಯ ಸುಖವನ್ನ ಬಯಸಿ ಅಪರಾಧ ಯಾರು ಮಾಡ್ತಾರೋ ಎಲ್ಲ ದುರ್ಗುಣಗಳಿಂದ ಇದ್ರೂ ಕೂಡ ಅವರು ಸಹ ನಿನ್ಗೆ ಶರಣಾಗಬಹುದು ಅಂತ ಹೇಳ್ತಾರೆ. ಇದು ಇಲ್ಲಿವರೆಗೆ ಈ ತುಳಸಿ ಅಷ್ಟಕವನ್ನ ನೋಡಿದ್ವಿ. ಫಲಶ್ರುತಿ ಫಲಶ್ರುತಿ ವೃಂದಾಷ್ಟಕಂ ಯಃ ಶೃಣೋಯಾತ್ ಪಠೇ. वृन्दाष्टकं या शृणुयात् पठेद्वा वृन्दावनाधीशपदाब्जभृङ्गः स प्राप्य वृन्दावननित्यवासं तत्प्रेम सेवां ಲಭತೆ ಕೃತಾರ್ಥಃ. ಫಲಶ್ರುತಿ ಅಂದ್ರೆ ಏನೋ ಫಲ ಸಿಗುತ್ತೆ ಈ ಒಂದು ಪೂಜೆಯನ್ನ ಮಾಡೋದ್ರಿಂದ, ದರ್ಶನದಿಂದ. ಹೇ ವೃಂದಾದೇವಿ, ಯಾವ ವ್ಯಕ್ತಿ ರಾಧಾ ಕೃಷ್ಣರ ಚರಣ ಕಮಲಗಳ ಮೇಲೆ ಭ್ರಮರದಂತೆ ಇರುತ್ತಾರೋ, ಭ್ರಮರ ಹೂಗಳನ್ನ ಬಿಟ್ಟು ಇರೋದಿಲ್ಲ, ಹಾಗೇನೆ ನಾವು ರಾಧಾಕೃಷ್ಣರ ಚರಣ ಕಮಲಗಳ ಮೇಲೆ ಇರುವಂತ ಹೂವಿನ ಮೇಲೆ ಇರುವಂತ ಭ್ರಮರ ಆಗ್ಬೇಕು ಅಂತ ಇರುತ್ತಾರೋ, ವೃಂದಾದೇವಿಯ ಮಹಿಮೆಯ ಈ 8 ಶ್ಲೋಕಗಳನ್ನ ಯಾರು ಪಠಿಸ್ತಾರೋ ಅಥವಾ ಕೇಳ್ತಾರೋ ಅವರು ಶಾಶ್ವತ ರೂಪದಿಂದ ಗೋಲೋಕ ವೃಂದಾವನದಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಭಗವಂತನ ಪ್ರೇಮಮಯ ಭಕ್ತಿ ಪ್ರಾಪ್ತವಾಗುತ್ತದೆ ಮತ್ತು ಅವರು ಎಲ್ಲ ಆಧ್ಯಾತ್ಮಿಕ ಮಹತ್ವ ಮತ್ತೆ ಆಕಾಂಕ್ಷೆಗಳು ಕೂಡ ಪೂರ್ಣವಾಗುತ್ತೆ ಅಂತ ಹೇಳ್ತಾರೆ. ನನ್ಗೊಂದು ಅಷ್ಟು ಇದರ ರಾಗ ಗೊತ್ತಿಲ್ಲ, ಸೊ ನಾನು ಪ್ರಯತ್ನ ಪಟ್ಟಿದ್ದೇನೆ. ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಇದು ತುಳಸಿ ಕೀರ್ತನೆ, ಅದು ಬಂಗಾಳಿ ಗೀತೆಯಲ್ಲಿರುವಂತದ್ದು. ನನಗೆ ಇದಕ್ಕೆ ರಾಗ ಬರಲ್ಲ. ಗ್ರೂಪ್ ಅಲ್ಲಿ ನಾನು ಸೆಂಡ್ ಮಾಡ್ತೇನೆ, ನೋಡ್ಕೊಳ್ಳಿ. ಒಂದು ನಿಮಿಷ. ಹರೇ ಕೃಷ್ಣ. ಕ್ಷಮಿಸ. ಶ್ರೀ ತುಳಸಿ ಸ್ತೋತ್ರ. जगद्धात्री नमस्तुभ्यं विष्णोश्च प्रियवल्लभे, यतो ब्रह्मादयो देवा सृष्टिस्थित्यन्त्यकारिणि। नमस्तुलसी कल्याणी, नमो विष्णुप्रिये शुभे, नमो मोक्षप्रदे देवी, नमः सम्पत्प्रदायिके। तुलसी पातु मां नित्यं सर्वपदोऽपि सर्वदा, कीर्तितापि स्मृता वापि पवित्रयति मानवम्। नमामि शिरसा देवीं तुलसीं विलसत्तनुं, यां दृष्ट्वा पापिनो मर्त्या
मुच्यन्ते सर्वकिल्बिषात् तुल्यसारक्षितं सर्वं जगद्देतच्चराचरं या विनिहन्ति पापानि दृष्ट्वा वा पापिभिर्नरैः नमस्तुलस्य अतीतरां यस्य वाङ्मलिं कलौ कलयन्ति सुखं सर्वं स्त्रियो वैशास्तथा परे तुलस्या न परं किञ्चित् दैवतं जगति तले यथा पवित्रितो लोके विष्णुसङ्गेन वैष्णवः तुलस्या पल्लवं विष्णो शिरस्यारोपितं कलौ आरोपयति सर्वाणि श्रेयान्ति वरमास्तके तुलस्या सकला देवा वसन्ति सततं यतः अन्तस्तामर्चय लोके सर्वान् देवान् समर्चयन् नमस्तुलसी सर्वज्ञे पुरुषोत्तमवल्लभे पाहि मां सर्वपापेभ्यः सर्वसम्पत्प्रदायिके इति स्तोत्रं पुरा गीतं पुण्डरीकेण धीमता विष्णुमर्चयता नित्यं शोभनैस्तुलसीदलैः तुलसी श्रीर्महालक्ष्मी विद्या विद्यायशस्विनी धर्म्या धर्मनना देवी देवी देवं मनप्रियाः लक्ष्मी प्रिय सखी देवी दौर्भूमिरचलाचला षोडशैतानि नामानि तुलस्या कीर्तयन् नरः लभते सुतरां भक्ति अन्ते विष्णुपदं लभेत् तुलसी भूर्महालक्ष्मी पद्मिनी श्रीहरिप्रिया तुलसी श्री सखी शुभे पापहारिणि पुण्यदे नमस्ते नारद अनुते नारायण मनाप्रिये श्री पुंडरीकृतं तुलसी स्तोत्रं संपूर्णम् ಸೊ ಇಲ್ಲಿಗೆ ಶ್ರೀ ತುಳಸಿ ಕೃಷ್ಣ ಪ್ರಿಯೆ ವಿಷ್ಣು ಪ್ರಿಯೆ ತುಳಸಿ ಮಹಾರಾಣಿಯ ಒಂದು ಮಹಾತ್ಮೆ ಸಂಪೂರ್ಣ. ಸೊ ನನಗೆ ತಿಳಿದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇನ್ನು ಕೂಡ ನಾನು ಕಳಿಸ್ತೇನೆ ಅದನ್ನ ಗ್ರೂಪ್ ಅಲ್ಲಿ, ನೀವು ಇನ್ನೊಂದ್ಸಲಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಹರೇ ಕೃಷ್ಣ. ಇವತ್ತಿನ ತರಗತಿಯ ಕುರಿತಾಗಿ ಯಾರಿಗಾದ್ರೂ ಚರ್ಚೆ ಇದ್ರೆ, ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿಗೆ ನಾವು ಇವತ್ತಿನ ತರಗತಿಗೆ, ಈ ಒಂದು ತುಳಸಿ ಮಹಾತ್ಮೆಯ ತರಗತಿಗೆ ಪೂರ್ಣ ವಿರಾಮವನ್ನ ಕೊಡೋಣ. ನಾಳೆಯ ತರಗತಿಯಲ್ಲಿ ನಾವು ಬ್ರಹ್ಮ ಸಂಹಿತೆ ಅಂದ್ರೆ ಏನು, ಬ್ರಹ್ಮ ಸಂಹಿತೆ ಬ್ರಹ್ಮ ಅಂದ್ರೆ ಏನು, ಸಂಹಿತೆ ಅಂದ್ರೆ ಏನು, ಮತ್ತೆ ಹೇಗೆ ಇದು ಬ್ರಹ್ಮ ಸಂಹಿತೆ ನಮ್ಗೆ ದೊರೀತು, ಯಾರಿಂದ ದೊರೀತು, ಇದನ್ನ ಈಗ ನೋಡ್ಲಿಕ್ಕೆ ಕಾರಣ ಏನು, ಮತ್ತೆ ಮೂಲತರವಾಗಿ ಬ್ರಹ್ಮ ಸಂಹಿತೆಯನ್ನ ಯಾರು ಹೇಳಿದ್ರು ಅನ್ನೋದನ್ನ ಸ್ವಲ್ಪ ಐತಿಹಾಸಿಕವಾದಂತಹ ಭಾಗವನ್ನ ತಿಳಿದುಕೊಂಡು ಕೆಲವೊಂದು ಶ್ಲೋಕಗಳನ್ನ ನಾವು ತಿಳ್ಕೊಳ್ಳೋಣ ನಾಳೆಗೆ. ಧನ್ಯವಾದಗಳು ಎಲ್ರಿಗೂ ಕೂಡ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಯಾರಿಗಾದ್ರೂ ಚರ್ಚೆ ಇದ್ರೆ, ಏನಾದ್ರೂ ನಿಮ್ಗೆ ಹೇಳಲಿಕ್ಕೆ ಇಷ್ಟ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ.